ದುರ್ಬಲರ ಕಷ್ಟಗಳಿಗೆ ಕೈದೀವಿಗೆಯಾಗಿ ನಾವು ಈ ಒಂದು ಸಮಿತಿಯು ಎಲ್ಲರಿಗೂ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷವನ್ನು ಪಡ್ತಾ ಇದ್ದೇನೆ. ಬಹಳಷ್ಟು ಕನಸುಗಳನ್ನು ಕಂಡು ಇವತ್ತು 50ನೇ ವರ್ಷದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಒಂದು ಸಂಸ್ಥೆಯು 50 ವರ್ಷಗಳನ್ನು ಪೂರೈಸುವುದಂದ್ರೆ ಅದು ಸಾಮಾನ್ಯದ ಮಾತಲ್ಲ, ಅದು ನಮಗೆ ಅದು ಹೆಮ್ಮೆಯ ಸರಿ. ಇವತ್ತು 50ರ ಹರೆಯದ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಾವು ಶ್ರೀಕೃಷ್ಣನ ದಿವ್ಯ ಮಂದಿರದಂತ ಸಾಧನೆಯನ್ನ ಮಾಡಿ ಬಹಳಷ್ಟು ಈ ಒಂದು ಸಮಾಜಕ್ಕೆ ಬಹಳಷ್ಟು ಸದಸ್ಯರನ್ನ ಕೊಟ್ಟು ಈ ಭಾಗದಲ್ಲಿ ಉತ್ತಮ ಒಂದು ಧಾರ್ಮಿಕ ಸಂಸ್ಥೆಯನ್ನೊಂದು ಗುರುತಿಸಿಕೊಂಡದ್ದು ನಮಗೆಲ್ಲರಿಗೂ ಬಹಳಷ್ಟು ಸಂತೋಷ. ಹಾಗಾಗಿ ಈ ಒಂದು 50ನೇ ವಾರ್ಷಿಕ ಸಂಭ್ರಮದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಇನ್ನು ನಾವು ಈ ಒಂದು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇಂದು ಬಂದು ಸೇರಿದಂತ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದ್ದಾರೆ. ಶ್ರೀಯುತ ವಿವೇಕಾನಂದ ಅತಿ ಪೂರ್ಣದ ಶ್ರೀಕೃಷ್ಣ ಮಂದಿರ ನಮ್ಮ ನಿರ್ಮಾಣ ಆಗ್ತದೆ. ಈ ಶ್ರೀಕೃಷ್ಣ ಮಂದಿರದ ಪೂರ್ವಭಾವಿಯಾದ ಸುಮಾರು 5 ವರ್ಷದಿಂದ ಮೂಲ ಮಸರು ಕೊಡುಗೆ ನಡೆದಿರ್ತೇನೆ. ಭವ್ಯತು ಕರೆದು ಹೋಯಿನ ಹಿರಿಯರ ನಕಲು ಇತ್ತದ ಜವಾನರ ನಕಲ ಶ್ರಮೋಟು ಈ ಒಂಜಿ ಅದ್ಭುತವಾದ ಖಾಲಿ 2 ವರ್ಷಗಳು ಈ ಒಂಜಿ ನಮ್ಮ ಈ ಶ್ರೀಕೃಷ್ಣ ಮಂದಿರ ಮೂಡ್ದು ಬೈದರು. ಆಯ್ತಾ 5ನೇ ವರ್ಷದ ಈ ಒಂಜಿ ಸುವರ್ಣ ಮಹೋತ್ಸವದ ಸಂದರ್ಭಗಳು ಮಾತೆಲ್ಲ ಊರ್ದಾಗ್ಲು ಹೊರ ಊರ್ದಾಗ್ಲು ದೊಡ್ಡ ಗ್ರಾಮಸ್ಥರನಕ್ಲ ಭಾರಿ ಮಲ ಪರಿಶ್ರಮಗಳು ದಾನಿಗಳ ಪರಿಶ್ರಮಗಳು ಇದು ಶೋಕದ ಒಂಜಿ ನಮ್ಮ ಶ್ರೀಕೃಷ್ಣ ಮಂದಿರದ ಕಟ್ಟಡ ನಿರ್ಮಾಣ ಆಗ್ತದೆ. ಆಯ್ತಾ ಈ ಸುವರ್ಣ ಮಹೋತ್ಸವದ ಸಂದರ್ಭಗಳು ಯಾರು ಈ ಬೈದಿನ ಅತಿಥಿಗಳಿಗೆ ಸ್ವಾಗತ ಬಯಸುವುದಿಲ್ಲ. ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿನಂಚಿನ ಶ್ರೀ ಬಾಬು ಶ್ರೀ ಶಾಸ್ತ್ರಕಿನ್ಯ ಅಧ್ಯಕ್ಷರು ಶ್ರೀ ಮಲರಾಜ ಮಾದಿ ಮಂಡಲ ದೇವಸ್ಥಾನ ಬೆಲ್ಲರಂಗಿ ಕಿನ್ಯ ಬೇರೊಂಜಿ ಸಮಾಜ ಸೇವೆದಾರರಂದು ಹಿಂದೂ ಸಮಾಜ ಒಂಜಿ ಬಾರಿ ಮಲ್ಲ ಒಂಜಿ ಪ್ರತಿ ದಿಕ್ಕುಗಳ ದೇಣಿಗೆ ಮುಂತಾದ ಕುರಿತು ಒಂದು ಹಿಂದೂ ಸಮಾಜ ಒಂಜಿ ಪೋಷಕರಿಂದ ಬಂದ ತಪ್ಪತ್ತು ಅಂಚಿನ ಶ್ರೀ ಬಾಬು ಶ್ರೀ ಶಾಸ್ತ್ರಕಿನ್ಯಾಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂದಿರ ಸಮಿತಿ ಶ್ರೀಕೃಷ್ಣ ಮಂದಿರ ನೆತ್ತಪರವಾದ ಆರ್ಥಿಕವಾದ ಸ್ವಾಗತ ಬಯಸಂದಿಲ್ಲ. ಶ್ರೀಯುತ ಗುರುಪ್ರಸಾದ್ ಶೆಟ್ಟಿ ಮೇಲೆ ಸ್ಮರಣಿಕೆಯನ್ನು ಕೊರತು ಅವತ್ತಂದೆ ಇನ್ನಿತ ಈ ಸಭೆಗೆ ಧಾರ್ಮಿಕ ಉಪನ್ಯಾಸ ಪರಿರೂಪಣಂಚಿನ ಯೋಗಾಶ್ರಮ ಮಂಗಳೂರು ಬೇರೆ ಮೊತ್ತ ಮಾರ್ಗದರ್ಶಕರಲ್ಲ ಮೇರೆಗೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಪರವಾದ ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ಉಪವಾಸ ಬಂಗೇರ ನೆಟ್ಟಿಲ ಮೇಲೆ ಸ್ಮರಣಿಕೆ ಕೊಟ್ಟು ಶಾಲು ಪಾಠದ ಮಾನವಿಕೆ ಮಾಡಿಕೊಂಡು ಕೇಳಿದ್ದಾರೆ. ಅವತ್ತಂದೆ ನಮ್ಮ ರಿಂಗಾನ ಗ್ರಾಮದ ಅಧ್ಯಕ್ಷರಾಂಚಿನ ಶ್ರೀಮತಿ ಶೈಲಜಾ ಶೆಟ್ಟಿ ಮೋರ್ಲ ಅಧ್ಯಕ್ಷ ಗ್ರಾಮ ಪಂಚಾಯತ್ ರಿಂಗಾನ ಮೇರೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಪರವಾಗಿ ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ಶ್ರೀಮತಿ ಯಮುನಾ ಮೇಲೆ ಶಾಲು ಪಾಠ ಸ್ಮರಣಿಕೆ ಕೊಟ್ಟು ಮಾನವಿಕೆ ಮಾಡಿಕೊಂಡು ಕೇಳಿದ್ದಾರೆ. ನಮ್ಮ ಈ ನಿರ್ತಿಲ ಭಾಗವತರ ಕಾರ್ಯಕ್ರಮಗಳ ಒಂದು ಬೆರಿಮುಲ್ಲಾಡುವಂಥದ್ದು ಉಪನಂದಿನ ಉದ್ಯಮಿ ಶ್ರೀ ಭಾಸ್ಕರ್ ಪೂಜಾರಿ ದೊಡ್ಡಗೌಡ ನಿರ್ತಿಲ ಉದ್ಯಮಿ ಮುಂಬೈ ಮೇರೆಗಳನ್ನು ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ಶ್ಯಾಮ್ ಶೆಟ್ಟಿ ಅತ್ತಿಗುರಿ ಮೇಲೆ ಶಾಲು ಪಾಠ ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿಕೊಂಡು ಕೇಳಿದ್ದಾರೆ. ಈ ಸಂಸ್ಥೆಗೆ ಬೆರಿಮುಲ್ಲಾಡುತ್ತದೆ ತೆರೆನ 5 ವರ್ಷಗಳು ಭಾರಿ ಹೋರಾಟ ಮಂತ್ರಂಚಿನ ಈ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರ ಅಂಚಿನ ಶ್ರೀ ಶೀನ ಶೆಟ್ಟಿ ಮಾಡಿ ಮೆರೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಪರವಾಗಿ ಸ್ವಾಗತ ಬಯಸುವುದಿಲ್ಲ. ಸತೀಶ್ ಶೆಟ್ಟಿ ಕೆಳಗಿನ ಮನೆ ಮೇಲೆ ಅವರಿಗೆ ಶಾಲ್ ಪಾಡ್ದು ಅವರಿಗೆ ಸ್ವಾಗತ ಮಾಡಿಕೊಡುತ್ತೆ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಪ್ರಸಕ್ತ ಅಧ್ಯಕ್ಷರಾಗಿದ್ದ ಶ್ರೀ ಶೇಖರ ಮಾತ್ರ ಸಾಂಟೆಗಳ ಗೊತ್ತು ಮೆರೆಗಳ ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ಸುಜಿತ್ ಕುಂಟಪದವರು ಶಾಲ್ ಪಾಡ್ದು ಅವರಿಗೆ ಸ್ವಾಗತ ಮಾಡಿಕೊಡುತ್ತೆ ಅದಕ್ಕೆ ಮಾತ್ರ ಇಲ್ಲ ಒಂಜಿ ವಾಕ್ಯದ ಸ್ವಾಗತ ಬಂದು ಎನ್ನ ಸ್ವಾಗತನು ಸಮಾಪ್ತಿ ಮಂತ್ರದಲ್ಲಿ. ಜೈ ಶ್ರೀ ಕೃಷ್ಣ. ಲಂಬೋದರ
लंबोदरा हे विनायक विघ्नहरण गिरिजानंदना विघ्नहरण गिरिजानंदना पाशांकुशधरा पावन चरिता पाशांकुशधरा पावन चरिता वरद गणेश शुभानना वरद गणेश शुभानना भक्त मंदार गजमुख देवा भक्त मंदार गजमुख देवा विघ्नहरण गिरिजानंदना हे विनायक लंबोदरा हे विनायक विघ्नहरण गिरिजानंदना विघ्नहरण गिरिजानंदना शंभु कुमार कलुष विदूरा शंभु कुमार कलुष विदूरा सिद्धि सदन हे गणराय सिद्धि सदन हे गणराय तृणमहकाय पशुपति तनय तृणमहकाय पशुपति तनय विघ्नहरण गिरिजानंदना लंबोदरा हे विनायक लंबोदरा हे विनायक विघ्नहरण गिरिजानंदना विघ्नहरण गिरिजानंदना ಮುಂದಕ್ಕೆ ಅತಿಥಿಗಳಿಂದ ಹಿತನುಡಿ. ಪ್ರಥಮವಾಗಿ ನರಿಮನ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಶೈಲಜಾ ಜೆ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಬೇಕಾಗಿ ನಾನು ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ರಾಮದ ಜನರ ಪರಿಶ್ರಮದಿಂದ
ಈ ಸುವರ್ಣ ಮಹೋತ್ಸವ ಆಚರಿಸಲು ಸಾಧ್ಯವಾಯಿತು. ಹಾಗಾಗಿ ಇನ್ನೂ ಕೂಡ ಈ ಮುಂದೆ ಕೂಡ ನಮ್ಮ ಈ ಒಂದು ಶ್ರೀಕೃಷ್ಣ ಸಮಿತಿಯು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಹಾಗೂ ದೇವರ ಆಶೀರ್ವಾದ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಮಂದಿರದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ಮಂದಿರವು ಇನ್ನಷ್ಟು ಬೆಳಗಲಿ, ಈ ಊರಿನ ಜನರಿಗೆ ಒಂದು ಧ್ಯಾನ ಮಂದಿರವಾಗಲಿ, ಇನ್ನು ಮುಂದಿನ ಈ ಮಕ್ಕಳಿಗೆ ಸಂಸ್ಕಾರವನ್ನು ಬೆಳೆಸುವಂಥ ಕೇಂದ್ರವಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಗೋಪಾಲಕೃಷ್ಣ ಮಂದಿರದ ಜೀರ್ಣೋದ್ಧಾರವನ್ನು ತಾವೆಲ್ಲರೂ ಸೇರಿ ಮಾಡಿದ್ದೀರಾ. ಇನ್ನು ಮುಂದೆಯೂ ಶ್ರೀ ಗೋಪಾಲಕೃಷ್ಣ ದೇವರು ತಮಗೆ ಎಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಇನ್ನು ಮುಂದೆಯೂ ಇಂತಹ ಕೆಲಸಗಳನ್ನು ಮಾಡುವಲ್ಲಿ ತಮ್ಮಿಂದ ಆದಷ್ಟು ಸಹಾಯವನ್ನು ಮಾಡುತ್ತಾ ನಿತ್ಯ ನಿರಂತರವಾಗಿ ಬೆಳಗಲಿ ಎಂದು ಆಶಿಸುತ್ತಾ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಹಿಂದೆ ಸ್ವಾಮಿ ವಿವೇಕಾನಂದರ ಹತ್ತಿರಕ್ಕೆ ಒಬ್ಬ ತರುಣ ಬರ್ತಾನೆ. ಅವನು ಬಂದು ಹೇಳ್ತಾನೆ, ನನಗೆ ಆಧ್ಯಾತ್ಮಿಕ ಪ್ರವಚನೆಯನ್ನ ಮಾಡಬೇಕು, ನೀವು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಸ್ವಾಮಿಗಳು ಹೇಳ್ತಾರೆ, ಮೊದಲು ಹೋಗಿ ನೀನು ಸ್ವಲ್ಪ ಆಟ ಆಡಿ ಬಾ ಅಂತ. ಹಾಗೆ ಆಟಕ್ಕೆ ಕಳಿಸ್ತಾರೆ. ಆಟ ಆಡಿ ನಾನು ಬಂದಾಯಿತು, ಇನ್ನು ನೀವು ಸ್ವಲ್ಪ ಪ್ರವಚನ ಮಾಡಿ ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಇನ್ನು ಸ್ವಲ್ಪ ಊಟ ಮಾಡಿ ಬಾ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೇಳ್ತಾರೆ, ಸ್ವಾಮಿ ನೀವು ಆಟ ಆಡ್ಲಿಕ್ಕೆ ಹೇಳಿದ್ರಿ, ಇನ್ನು ಊಟ ಮಾಡ್ಲಿಕ್ಕೆ ಹೇಳ್ತೀರಿ, ಹಾಗಿದ್ರೆ ನನಗೆ ಪ್ರವಚನ ಇಲ್ವಾ ಅಂತ. ಅದಕ್ಕೆ ಸ್ವಾಮಿಗಳು ಹೇಳಿದರು, ಯಾವಾಗಲೂ ಪ್ರವಚನ ಕೇಳಬೇಕಾದರೆ ಮೊದಲು ನಿನ್ನ ಶರೀರ ಗಟ್ಟಿಯಾಗಬೇಕು, ಸ್ಟ್ರಾಂಗ್ ಆಗಬೇಕು. ನಿನಗೆ ಉತ್ಸಾಹ ಬರಬೇಕಂದ್ರೆ ನೀನು ಯಾವಾಗಲೂ ಎಲರ್ಟ್ ಆಗಿರಬೇಕು. ಅದಕ್ಕೆ ನೀನು ಆಟ ಆಡಬೇಕು. ಆಮೇಲೆ ಆಟ ಆಡಿ ಸುಸ್ತಾದ ಮೇಲೆ ನೀನು ಯಾವುದನ್ನು ಕೇಳುವ ಹಾಗಿರುವುದಿಲ್ಲ. ಅದಕ್ಕೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಿಟ್ಟು ಹಾಕಿಕೊಳ್ಬೇಕು, ಹಾಗಿದ್ರೆ ಮಾತ್ರ ಅದಾಗತ್ತೆ ಅಂತ ಹೇಳಿದ್ರು. ನಾನೊಂದು ಶ್ಲೋಕ ಈಗ ಹೇಳಿದೆ, ಮೂಕಂ ಕರೋತಿ ವಾಚಾಲಂ. ಮೂಕ ಅಂದ್ರೆ ಗೊತ್ತಲ್ಲ ನಮಗೆ. ಮೂಕ ಅಂದ್ರೆ ಯಾರು? ಬಾಯಿ ಬಾರದೆ ಇರುವವನಲ್ವಾ. ಅವನಿಗೆ ಬಾಯಿ ಬರುವುದಿಲ್ಲ ಅಂದ್ರೆ ಮೂಕ ಅಂತ ಕರೀತಾರೆ. ಮೂಕಂ ಕರೋತಿ ವಾಚಾಲಂ. ಬಾಯಿ ಬಾರದೇ ಇರುವವನನ್ನ ಒಳ್ಳೆ ಮಾತುಗಾರನನ್ನಾಗಿ ಮಾಡ್ತಾನಂತೆ. ಯಾರು? ಒಳಗಡೆ ಕೂತಿರ್ತಕ್ಕಂತಹ ಭಗವಾನ್ ಕೃಷ್ಣ. ಮೂಕಂ ಕರೋತಿ ವಾಚಾಲಂ. ಆಮೇಲೆ ಪಂಕುಂ ಲಂಘಯತೆ ಗಿರಿಂ. ಕಾಲು ಇಲ್ಲದೇ ಇರುವವನು ಪರ್ವತದ ಮೇಲೆ ಹಾರಿ ಹಾರಿ ನಡೆಯಬಲ್ಲಂತೆ. ಯಾರು ಮನಸ್ಸು ಮಾಡಿದರೆ? ಒಳಗಿರುವ ಕೃಷ್ಣ ಮನಸ್ಸು ಮಾಡಿದರೆ ಆಗ್ತದೆ ಅಂತ ಹೇಳಿದರು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ. ಯಾವಾಗ ಭಗವಂತನ ಅನುಗ್ರಹ ನಿನಗೆ ಅಗಲ್ಪಡುತ್ತದೋ ಆಗ ನೀನದನ್ನು ಸಾಧನೆ ಮಾಡಬಲ್ಲೆ ಅಂತ ಭಗವದ್ಗೀತೆಯ ಈ ಶ್ಲೋಕ ಇದು. ಹಾಗಾಗಿ 50 ವರ್ಷಗಳಿಂದ ಸತತವಾದ ಪ್ರಯತ್ನವನ್ನು ಮಾಡಿ 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 ವೇದಿಕೆಯಲ್ಲಿ ಕೂತವರ ಎಲ್ಲರ ಕೊಡುಗೆಯಿಂದಾಗಿ ಇಂತಹ ಭವ್ಯ ಭಜನಾ ಮಂದಿರ ನಿರ್ಮಾಣ ಆಗಿದೆ. ಈ ಭಜನಾ ಮಂದಿರ ನಿರ್ಮಾಣ ಆಗಲಿಕ್ಕೆ ಸ್ವಲ್ಪ ಕಾರ್ಯಕರ್ತರು ಮೇಸ್ತ್ರಿಗಳೆಲ್ಲ ಕೆಲಸ ಮಾಡಿರ್ಬೋದು, ಇವರಂತ ದಾನಿಗಳು ಅದಕ್ಕೆ ಹಣ ಕೊಟ್ಟಿರ್ಬೋದು. ಆದರೆ ನಮ್ಮ ಕೆಲಸ ಏನಪ್ಪ? ನಾವೆಲ್ಲ ಹಣ ಕೊಡಲಿಲ್ಲ ಅಂತ ಅರ್ಥ ಅಲ್ಲ, ಅವರೇ ಕಟ್ಟದ್ದು ಅಂತಲ್ಲ, ಕಿಂಚಿತ್ ಕೊಂಚ ಕೊಟ್ಟಿರ್ತೀವಿ ನಾವು. ಆದರೆ ಅದಕ್ಕಿಂತ ಮುಖ್ಯ, ಭಜನಾ ಮಂದಿರವನ್ನು ಕಟ್ಟಿದ ಮೇಲೆ ಭಜನಾ ಮಂದಿರ ಅದರಷ್ಟಕ್ಕೆ ಇರಬಾರ್ದು. ಅಲ್ಲಿ ಜನ ಹೋಗುತ್ತಾ ಬರ್ತಾ ಇರಬೇಕು. ಭಗವಂತನ ಜೊತೆಯಲ್ಲಿ ನಾವು ಮಾತನಾಡಿಸ್ತಾ ಇರಬೇಕು. ಭಗವಂತನ ಜೊತೆ ಮಾತನಾಡಿಸುವುದು ಹೇಗೆ? ಹಿಂದೆ ವಾದಿರಾಜರ ಹತ್ರ ಒಬ್ಬರು ಕಣ್ಣು ಕಾಣದೇ ಇರುವವನು ಹೋಗಿ ಹೇಳಿದಂತೆ. ವಾದಿರಾಜರ ಹೆಸರು ಕೇಳ್ತಿರುವಲ್ಲ ಸ್ವಾಮಿಗಳು, ಜೊತೆಗಳು. ವಾದಿರಾಜರ ಹತ್ರ ಹೋಗಿ ಹೇಳ್ತಾರೆ, ಸ್ವಾಮಿ ನನಗೆ ಕಣ್ಣು ಕಾಣಿಸುವುದಿಲ್ಲ, ಹುಟ್ಟು ಕುರುಡ ನಾನು, ನನಗೆ ಕಣ್ಣು ಕಾಣಬೇಕು ಅಂತಿದೆ, ಭಗವಂತನನ್ನು ಕಾಣಬೇಕು ಅಂತಿದೆ, ಜನರನ್ನು ಕಾಣಬೇಕು ಅಂತಿದೆ, ಕಣ್ಣು ಕೊಡ್ತೀರಾ ಅಂತ.
ಆಗ ವಾದಿರಾಜರು ಹೇಳಿದಂತೆ, ನೀನು ಸಂಜೆ ಹೊತ್ತಿನಲ್ಲಿ ಪೂಜೆಗೆ ಆಗುವಾಗ ಬಾ ಅಂತ ಹೇಳಿದರು. ಕಣ್ಣು ಕೊಡ್ತೇನೆ ಅಂತ ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನು, ಪೂಜೆಗೆ ಆಗುವಾಗ ಬಾ ಅಂತ. ಇವನು ಹೋಗಿ ಊರು ಪುರ ಸುದ್ದಿ ಮಾಡಿದ, ವಾದಿರಾಜರ ಪಂತರ ಕಣ್ಣು ಕೊರಪರಿಗೆ, ವಾದಿರಾಜರ ಪಂತರ ಕಣ್ಣು ಕೊರಪರಿಗೆ ಅಂತ ಊರು ಮೂಲೆ ಸುದ್ದಿ ಮಾಡಿದೀವನು. ಆಗ ಎಲ್ರಿಗೆ ಆಶ್ಚರ್ಯ ಆಯಿತು. ಈ ನೂಲು ಕಟ್ಟುವ ಸ್ವಾಮಿಗಳನ್ನು ನೋಡಿದ್ದೀವಿ ನಾವು, ದರ್ಶನ ಮಾಡುವ ಸ್ವಾಮಿಗಳನ್ನು ನೋಡಿದ್ದೇವೆ. ಆಮೇಲೆ ಜ್ಯೋತಿಷ್ಯ ಮಾಡಿ ನಿಮ್ಗೆ ಆ ಸಮಸ್ಯೆ ಉಂಟು, ಈ ಸಮಸ್ಯೆ ಉಂಟು, ಆ ಡಾಕ್ಟರ್ ಹತ್ರ ಹೋಗಿ, ಈ ಡಾಕ್ಟರ್ ಹತ್ರ ಹೋಗಿ, ಈ ಮಂತ್ರವಾದ ಮಾಡಿ, ಪೂಜೆ ಮಾಡಿ, ಹೋಮ ಮಾಡಿ ಅಂತ ಹೇಳುವಂಥವರನ್ನು ನಾನು ನೋಡಿದ್ದೇನೆ. ಕಣ್ಣು ಕೊಡುವ ಮಂತ್ರವಾದಿಗಳನ್ನು, ಸ್ವಾಮಿಗಳನ್ನು, ತಂತ್ರಿಗಳನ್ನು ನಾನು ನೋಡಲಿಲ್ಲ. ಇವರು ಕೊಡ್ತಾರ ಅಂತ ಸಂಶಯ ಆಯಿತು. ಹಾಗಾಗಿ ಊರಿನ ಜನ ಎಲ್ಲ ಸೇರಿದರು. ಸಂಜೆ ಹೊತ್ತಿಗೆ ಈ ಕಣ್ಣು ಕಾಣದೇ ಇರುವವನು ಜೊತೆಯಲ್ಲಿ ತುಂಬ ಜನ, 100 ಜನ ಬಂದು ಸೇರಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ. ಇವರಿಗೆ ಆಶ್ಚರ್ಯ ಆಯಿತು. ಅವರು ಶ್ರೀಕೃಷ್ಣ ದೇವರ ಪೂಜೆಯನ್ನು ಮಾಡಿದ ಮೇಲೆ ಆ ದೇವರ ಹತ್ರ ಹೇಳ್ತಾರೆ, ದೇವರೇ ಕಣ್ಣು ಬೇಕು ಅಂತ ಒಬ್ಬ ಭಕ್ತ ಬಂದು ನಿಂತಿದ್ದಾನೆ, ಅವನಿಗೆ ಕಣ್ಣು ಸಿಗ್ತದ ಅಂತ ನೋಡಲಿಕ್ಕೆ 100 ಜನ ಸೇರಿದ್ದಾರೆ. ನಿನ್ನ ಪಾದದಲ್ಲಿ ಇಟ್ಟಿರ್ತಕ್ಕಂಥ ಗಂಧವನ್ನು ನಾನು ಅವನಿಗೆ ಕೊಡ್ತೇನೆ, ಆಗ ಅವನಿಗೆ ಕಣ್ಣು ಬರಬೇಕು. ಕಣ್ಣು ಬರಲಿಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಣ್ಣು ಬರಲಿಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ, ನನಗೇನು ಭಯವೂ ಇಲ್ಲ. ಯಾಕಂದ್ರೆ ಅವರು ಬಂದಿರುವುದು ನಿನ್ನನ್ನು ನಂಬಿ, ನನ್ನನ್ನು ನಂಬಿ ಬರ್ತಿದ್ರು, ನನ್ನ ಮನೆಗೆ ಬರ್ತಿದ್ರಲ್ಲ, ನನ್ನ ಮನೆಗೆ ಬಂದದ್ದಲ್ಲ. ಅವರು ದೇವಸ್ಥಾನಕ್ಕೆ ಬಂದಿರುವುದು ಕೃಷ್ಣ ನಿನ್ನ ಅನುಗ್ರಹದಿಂದ. ಆ ಗಂಧವನ್ನು ಅವನ ಕಣ್ಣಿಗೆ ತಾಗಿಸಿದಾಗ ಕಣ್ಣು ಬರಬೇಕು, ನಿನ್ನನ್ನು ಕಾಣಬೇಕು ಅವನಿಗೆ. ನನಗೆ ಯಾವ ಭಯವೂ ಇಲ್ಲ. ಒಂದು ವೇಳೆ ಕಣ್ಣು ಕೊಡದಿದ್ರೆ ನಿನ್ನ ಬಗ್ಗೆ ಹೇಳ್ತಾರೆ, ಕೃಷ್ಣ ಕಣ್ಣು ಕೊಡಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಆ ಗಂಧವನ್ನು ಅವನ ಕೈಗೆ ಇಡ್ತಾರಂತೆ. ಆ ಗಂಧವನ್ನು ಕಣ್ಣಿಗೆ ತಾಗಿಸಿದಾಗ ಕೃಷ್ಣನ ಮೂರ್ತಿಯನ್ನ ಹುಟ್ಟು ಕುರುಡನಾಗಿರುವಂತಹ ಕುರುಡ ನೋಡಿದಂತೆ. ಆಮೇಲೆ ತಕ್ಷಣವೇ ಅವ ಹೇಳಿದಂತೆ, ಇಷ್ಟು ದಿವಸ ಕಣ್ಣು ಕಾಣದೆ ಇರುವುದರಿಂದ ನಾನು ತುಂಬ ಆನಂದವಾಗಿದ್ದೇನೆ. ಇನ್ನು ಈ ಕಣ್ಣಿನಿಂದ ಎಲ್ಲವನ್ನೂ ನೋಡಿ ನಾನು ಜೀವನ ಹಾಳು ಮಾಡಿಕೊಳ್ಳುವುದು ಬೇಡ ಕೃಷ್ಣ, ಒಮ್ಮೆ ನನ್ನ ಕಣ್ಣನ್ನು ಕಾಣದಾಗ ಮಾಡಿಬಿಡು ಅಂತ ಹೇಳಿದಂತ. ಹೀಗೆ ಕೃಷ್ಣ ಮನಸ್ಸು ಮಾಡಿದರೆ ಎಲ್ಲವನ್ನು ಮಾಡಿಸ್ತಾನೆ. ಹಾಗಾಗಿ ಕಲಿಯುಗದಲ್ಲಿ ತುಂಬ ಸುಲಭವಾಗಿರುವುದು ಯಾವುದು ಕೇಳಿದ್ರೆ ಅದಕ್ಕೆ ಭಜನೆ ಅಂತ ಹೇಳಿದ್ದಾರೆ. ಕಲಿಯುಗದಳು ಹರಿನಾಮವನೆನೆದರೆ, ಇಲ್ಲಿ ಭಜನೆ ಹೇಳಿ ಹೋದವರು ಬರಿದ್ದಾರಲ್ಲ, ಅವರಿಗೆ ಕೇಳಿದ್ರಿಂದ ಪೂರ್ಣ ಹೇಳುವವರು. ಕಲಿಯುಗದವಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಅಂತ. ಕುಲಕೋಟಿಯ ಉದ್ಧಾರ ಆಗಬೇಕಂದ್ರೆ ಒಂದೇ ಒಂದು ಮಾಡಿದರೆ ಸಾಕು, ಜಪ ಮಾಡಿದರೆ ಸಾಕು, ಭಜನೆ ಮಾಡಿದರೆ ಸಾಕು, ಅದರಿಂದ ಆಗುತ್ತೆ. ಆದರೆ ನಾವೆಲ್ಲ ನನ್ನನ್ನು ಸೇರಿಸಿಕೊಂಡಾಗ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ, ನನ್ನನ್ನು ಸೇರಿಸಿಕೊಂಡಾಗ ಹೇಳ್ತೇನೆ, ಭಜನೆ ಮಂದಿರಕ್ಕೆ ಹೆಚ್ಚಿನವರು ಬರುವುದು ಯಾವಾಗ ಕೇಳಿದ್ರೆ ಬಜಿಲುತ್ತೀನಿ ನಾನು. ಯಾಕಂದ್ರೆ ಭಜನೆ ಹೇಳಲಿಕ್ಕೆ ಬರಲ್ಲ ನನಗೆ. ಭಜನೆ ಆದ ಮೇಲೆ ಭಜನೆ ಸಿಕ್ಕೋದು, ಅದಕ್ಕೆ ಮೊದಲು ಸ್ವಲ್ಪ ಭಜನೆ ಕಲಿದೆ. ನಮ್ಮ ಮಕ್ಕಳಿಗೆಲ್ಲ ಮೊಬೈಲ್ನಲ್ಲಿ ಏನೇನು ಉಂಟು ಅಂತ ಅವರಿಗೆಲ್ಲ ಗೊತ್ತುಂಟು. ಅಪ್ಪನಿಗಿಂತ ಜಾಸ್ತಿ ಮಕ್ಕಳಿಗೆ ಗೊತ್ತಿದೆ. ಸರಿ ಮೆಸೇಜ್ ಬರದಿದ್ರೆ ಅಪ್ಪ ಅಮ್ಮ ಮಗಳಲ್ಲೇ ಕೊಡುದು, ಸರಿಯಾದ ತೂಳ ಅಂದೇನಂತ. ನಾವೊಮ್ಮೆ ಯೋಚನೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಒಂದು ತಾಳ ಕೊಟ್ಟುಬಿಟ್ಟು, ಒಂದು ಭಜನೆಯ ಪುಸ್ತಕ ಕೊಟ್ಟುಬಿಟ್ಟು, ಒಂದು ಭಜನೆ ಕಲಿ ಅಂತ ಕಲಿಸಿದ ತಂದೆ ತಾಯಿಯರು ಎಷ್ಟು ಜನ ಇರಬಹುದು? ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಎಷ್ಟು ಜನ ಇರಬಹುದು? ಇತ್ತೀಚೆಗೆ ಒಂದು ಒಳ್ಳೆ ನಡೆದ ಒಂದು ಘಟನೆ ಹೇಳ್ತಾನೆ. ಒಳ್ಳೆ ಒಬ್ಬರು ಅರ್ಚಕರ ಮನೆ. ಆ ಅರ್ಚಕರ ಮನೆಯಲ್ಲಿ ಶ್ರೀಮಂತ ಅರ್ಚಕರವರು. ಅವರೊಂದು ಯೋಚನೆ ಮಾಡಿದ್ರು, ಒಬ್ಬನೇ ಒಬ್ಬ ಮಗ, ಈಗಾಗಲ್ಲ, ಆರ್ತಿಗೊಂದು ಕೀರ್ತಿಗೊಂದು ಮನೆಯಲ್ಲಿ ಒಂದೇ ಇರುವುದು. ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ವಿಪರೀತವಾಗಿ. ನಮಗೆ ಭಯ. ಇಲ್ಲೇ ಇದ್ದವರು ದೋಸ್ತಿ ಹೇಳಿದ್ರು, ಎಡ್ಡೆ ಗುಳ್ಕಿನಲ್ಲಿ ಇಟ್ಕೊಳ್ಳಿಲ್ಲ ಮಾರು, ಮತ್ತೆ ಆತ ಜಿಂಜ ವರ್ಷ ಒಂಜಿ ಬಾಲೆ ಅಳಿ ಪೋಡಿ
ಒಂದು ನಾಳೆಯ ಬಾಲೆ ಇಲ್ಲ ಉಪ್ಪಡಿಕೊಂಡ ಅದಕ್ಕೆ ಪೋಡಿ ಅಂತ ಹೇಳಿದ್ರು. ಹಾಗೆ ನಮ್ಮ ಮನೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ, ಒಂದು ಮಗು ಇರುವುದು. ಆ ಮಗುವಿಗೆ ಭಾರಿ ಪ್ರೀತಿಯಿಂದ ಸಾಕುವುದು, ಭಾರಿ ಕೊಂಗಾಟ, ಅದಕ್ಕೆ ಏನೇನು ಬೇಕಾದ್ರೂ ತೆಗೆದುಕೊಡುವುದು. ಹಾಗೆ ಆ ಮನೆಯಲ್ಲಿ, ಪುರೋಹಿತರ ಮನೆಯಲ್ಲಿ ಒಂದೇ ಒಂದು ಮಗು. ಆ ಮಗುವನ್ನು ಇಂಗ್ಲಿಷ್ ಮೀಡಿಯಂಗೆ ಕಳಿಸಿದ್ರು. ಯಾಕೆ ಗೊತ್ತಾ? ಹೆಚ್ಚಿನ ಮನೆಯಲ್ಲಿ ತಂದೆ ತಾಯಿಯರು ಹೇಳ್ತಾ ಇರಬಹುದು, ಯಾನು ಬತ್ತಿನ ಬನ್ನ ಎನ್ನ ಜೋಕುಲು ಬರಿಯರವಲ್ಲಿ. ನಾನು ಬಂದ ಕಷ್ಟ ನನ್ನ ಮಕ್ಕಳು ಬರಲಿಕ್ಕೆ ಬಾರದು, ಅದಕ್ಕೇನು ಮಾಡುದು? ಡಾಕ್ಟರನ್ನು ಮಾಡುದು, ಇಂಜಿನಿಯರನ್ನು ಮಾಡುದು, ಏನೇನು ಮಾಡುದು. ನಮ್ಮ ಕುಲಕಸುಬು ಕಲಿಸಲಿಕ್ಕಿಲ್ಲ ಅವರಿಗೆ. ಹಾಗೆ ಈ ಮಗುವನ್ನು ಇಂಗ್ಲಿಷ್ ಮೀಡಿಯಂಗೆ ಕಳಿಸಿತು. ಅದು ಮುಸಲ್ಮಾನರ ಇಂಗ್ಲಿಷ್ ಮೀಡಿಯಂ ಶಾಲೆ. ಗರಿಷ್ಠ ಪ್ರಮಾಣದಲ್ಲಿ 80% ಮುಸಲ್ಮಾನರು, 10% ಹಿಂದೂ ಮಕ್ಕಳು. ಅವರ ಮನೆಯಲ್ಲಿ ಒಂದು ದಿವಸ ಒಂದು ಹೋಮ. ಆ ಹೋಮಕ್ಕೆ ಊರಿನವರೆಲ್ಲ ಬಂದಿದ್ದಾರೆ. ಇವರ ಮನೆಯ ಮುಂದೆಗಡೆ ಒಂದು ಶೀಟು ಹಾಕಿದ್ದಾರೆ, ತಗಡಿನ ಸೀಟು, ಈಗ ಇರುವ ತಗಡಿನ ಸೀಟು. ಅಲ್ಲಿ ಒಂದು ತೆಂಗಿನ ಮರ ಉಂಟು. ಮಧ್ಯಾಹ್ನ ಹೋಮ ಎಲ್ಲ ಆಗಿ ಎಲ್ಲರೂ ಕೂತಿದ್ದಾರೆ. ಆ ಸಮಯಕ್ಕೆ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಡಬ್ಬ ಅಂತ ಬಿತ್ತು. ಯಾವುದರ ಮೇಲೆ? ಈ ಶೀಟಿನ ಮೇಲೆ. ತೆಂಗಿನ ಮರ ಕಾಯಿ ಒಂದು ಶೀಟಿನ ಮೇಲೆ ಬೀಳುವಾಗ ಎಷ್ಟು ಸ್ವರ ಆಗಲಿಕ್ಕಿಲ್ಲ, ಬಿದ್ದದ್ದೇನು ಅಂತ ಗೊತ್ತಿಲ್ಲಲ್ಲ. ಹಾಗೆ ಎಲ್ಲರೂ ಗಡಿಬಿಡಿಯಲ್ಲಿದ್ದರು. ಆಗ ಈ 3ನೇ ಕ್ಲಾಸಿಗೆ ಶಾಲೆಗೆ ಹೋಗುತ್ತಾ ಇರುವ ಹುಡುಗ, ಯಾವ ಹುಡುಗ? ಪುರೋಹಿತರ ಹುಡುಗ. ಯಾವ ಅಂತ ಅಷ್ಟಾದ ಕೂಡ ಎಲ್ಲರೂ ನೋಡಿದರು, ಇವನನ್ನು ಪುರೋಹಿತರ ಮಗ ಹೀಗೆ ಹೇಳುವುದೇನಿಗೆ ಅಂತ. ಇದನ್ನು ನಾನು ಹೇಳಿದ್ರೆ ನಾಳೆ ನನ್ನ ಬಗ್ಗೆ ಆಪಾದನೆ ಉಂಟು, ಯಾರು ಬಿಟ್ಟರು ಪುರೋಹಿತನ್ನು ಅಂತ. ಅಂದ್ರೆ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಕಲಿಸಲಿಕ್ಕೋಸ್ಕರ ಆ ಶಾಲೆಗೆ ಕಳಿಸುವುದು, ನಮ್ಮ ಮಕ್ಕಳನ್ನ ಅವರೇ ಜಾಸ್ತಿ ಇರುವಲ್ಲಿ ಕಲಿಸುವುದು. ಅದರ ಪರಿಣಾಮ ಏನು? ಅದರ ಪರಿಣಾಮ ಒಂದು ಇದೇ ಕಲಿಯುವುದು, ಇನ್ನೊಂದು ಸ್ವಲ್ಪ ಪ್ರಾಯ ಆಗುವಾಗ ಅವರೇ ಕಾಣುವುದು ಅವರಿಗೆ, ಅವರೊಟ್ಟಿಗೆ ನಮ್ಮ ಸಂಬಂಧ ಎಲ್ಲ. ಅದಕ್ಕೆ ದಯಮಾಡಿ ಇಷ್ಟು ಚಂದದ ಭಜನಾ ಮಂದಿರ ಕಟ್ಟಿದ್ದಾರಲ್ಲ, ಇದು ಯಾಕೆ ಕೇಳಿದ್ರೆ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಅಲ್ಲಿ ಕೂರಿಸಿ ಭಜನೆ ಮಾಡಿಸಬೇಕು. ಮಕ್ಕಳೆಲ್ಲ ಭಜನೆ ಮಾಡಬೇಕು. ಯಾಕೆ ಭಜನೆ ಮಾಡಬೇಕು? ಭಜನೆ 3 ಅಕ್ಷರ. ಭ ಅಂದ್ರೆ ಭಜಿಸು. ಯಾರನ್ನು ಬೇಕಾದ್ರೆ ಭಜಿಸಬಹುದು, ಅಪ್ಪನನ್ನು ಭಜಿಸಬಹುದು, ಅಮ್ಮನನ್ನು ಭಜಿಸಬಹುದು. ಹಿಂದೂಗಳಲ್ಲಿ ಯಾರನ್ನು ಬೇಕಾದ್ರೆ ಭಜಿಸಬಹುದು. ನಮ್ಮ ಮನೆಯಲ್ಲಿ ಇರುವ ಪ್ರಾಣಿ ಇದೆಯಲ್ಲ, ನಮಗೆಲ್ಲ ಸಿಟ್ಟು ಬಂದಾಗ ಬೈತೇವಲ್ಲ, ಅಂದ್ರೆ ಹೆಸರು ಹೇಳಿ. ಆ ಪ್ರಾಣಿಗೆ ನಮ್ಮ ಕಡೆಯಲ್ಲಿ ಪೂಜೆ ಆಗುತ್ತೆ. ಯಾವ ಪೂಜೆ ಅದು? ಮುತ್ತಪ್ಪನಲ್ಲಿ ಹೋದ್ರೆ ಅದಕ್ಕೆ ಪೂಜೆ ಮಾಡು, ಅದಕ್ಕೆ ಪ್ರಸಾದ ಹಾಕಿದ ಮೇಲೆ ಮುತ್ತಪ್ಪನ ಪ್ರಸಾದ ಸಿಕ್ಕುವುದು. ಹಾಗಾಗಿ ನಮಗೆ ಆ ಪ್ರಾಣಿ ಕೀಳು, ಈ ಪ್ರಾಣಿ ಮೇಲು, ಅದಕ್ಕೆ ಪೂಜೆ ಮಾಡು, ಇದಕ್ಕೆ ಪೂಜೆ ಮಾಡು, ಯಾವುದಕ್ಕೂ ಇಲ್ಲ, ಎಲ್ಲವೂ ಶ್ರೇಷ್ಠವೇ ನಮಗೆ. ಮನೆಯೊಳಗಡೆ ಬಂದು ಹಾವೆಲ್ಲಿ ಅದು ಇದ್ರೆ ಕೆರಿಯರ ಬರಲಿ ಅಂತ ಹೇಳ್ತೇವೆ ನಾವು. ಯಾಕೆ? ಅದು ದೇವರು. ಎಷ್ಟು ನಂಬಿಕೆ ರೀ ನಮ್ಮದು. ಹಾಗಾಗಿ ಯಾರಿಗೆ ಬೇಕಾದರೂ ನೀವು ಭಜಿಸಬಹುದು. ನಾನು ಇವತ್ತು ಬೆಳಗ್ಗೆ ಬಂದಾಗ ನಮ್ಮ ಹತ್ರ ಆಶ್ರಮದಲ್ಲಿ ಅವರು ಹಿಂದೆ ಬರ್ತಾ ಇದ್ರು, ಕೃಷ್ಣಣ್ಣ ಅಂತ. ಅವರಲ್ಲಿ ಸಿಕ್ಕಿದ್ರು, ಒಂದು ಕಾಗದ ಕೊಟ್ಟರು ನನ್ನ ಹತ್ರ. ಕೊಟ್ಟು ಹೇಳಿದ್ರು, ಒಂದು ಕೊರಗತನಿಯನ್ನು ಹುಡುಗತ್ತೊಂದಿಲ್ಲ ಅಂತ. ಒಂದು 10-50 ವರ್ಷದ ಹಿಂದೆ ಕೊರಗತನಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಹೌದಲ್ಲ? ಈಗ ಎಷ್ಟು ಕೊರಗತನಿಯನಿಗೆ ಗುಡಿ, ಹೋದಲ್ಲೆಲ್ಲ ಕೊರಗತನಿಯನಿಗೆ ಗುಡಿ, ಅವನಿಗೆ ಪೂಜೆ. ಈಗ ಭಕ್ತಿಗೀತೆ ಇದೆ ಕೊರಗತನಿಯದ್ದು. ಅದೇ ನಿಮಗೆ ಯಾರನ್ನು ಬೇಕಾದರೂ ಪೂಜಿಸಬಹುದು. ಇದು ಹಿಂದೂ ಧರ್ಮ. ಇದು ಬೇರೆ ಯಾವ ಧರ್ಮದಲ್ಲಿ ಕೂಡ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಜಿಸು, ಯಾರನ್ನು ಬೇಕಾದರೂ ಭಜಿಸು. ಎರಡನೇದೇನು? ಜಪಿಸು. ಬಾ ಜ, ಎರಡನೇದು ಜಪಿಸು. ಜಪಿಸುವುದಂದ್ರೆ ಏನು? ಜಪಿಸುವುದಂದ್ರೆ ನೀವು ಒಂದೇ ಪದವನ್ನು ಮತ್ತೆ 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 ಹೇಳುವುದಕ್ಕೆ ಜಪ ಅಂತ ಹೇಳಿದ್ದಾರೆ. ಜಪ ಮಾಡಿ ಅಂತ. ನೀವು ಅನ್ಯ ಧರ್ಮೀಯರನ್ನ ನೋಡಿರಬಹುದು, ಅನ್ಯ ಮತಸ್ಥರನ್ನ. ಬಸ್ಸಿನಲ್ಲಿ ಕೂತರು ಜಪ ಮಾಡ್ತಿರ್ತಾರೆ, ಕೈಯಲ್ಲಿ ಏನೋ ನಂಬರ್ ಓದುತ್ತಿರ್ತಾರೆ. ನಮಗೆ ಕಾಣುವಾಗ ಅವರು ಏನೋ ಮಾಡಿ ಕೆಟ್ಟವರು ಅಂತ ಕಾಣ್ತದೆ. ಆದರೆ ನನಗೆ ಸ್ನಾನ ಮಾಡಿ ಬಂದಾಗ ಒಂದು ಜಪ ಮಾಡಲಿಕ್ಕೆ ಪುರ್ಸೋದಿಲ್ಲ. ನನಗೆ ಬರೀ ಕೆಲಸ ಮಾಡಿ 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 ಸಂಪಾದನೆ ಮಾಡಿ ಇಡುದು, ಬ್ಯಾಂಕಲ್ಲಿ ಕಟ್ಟಿ ಇಟ್ಟು 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 ಕೊನೆಗೆ 40-45 ವರ್ಷ ಪ್ರಾಯ ಆಗುವಾಗ ಆಗ ತಲೆ ಸುತ್ತು ಬರಲಿಕ್ಕೆ ಶುರು ಆಗ್ತದೆ, ಕಣ್ಣು ಡಿಮ್ ಆಗ್ತದೆ. ಡಾಕ್ಟರ್ ಹತ್ರ ಹೋದ ಕೂಡಲೇ ಹೇಳ್ತಾರೆ, ನನ್ನ ಈ ಉಂಟು ಉಂಟಿ ನೆರವಲ್ಲಿ
ಒನ್ಪುತ್ತಿಂದ ಸೈಪ್ಪ ದಾನಕ್ಕೆ ಶುಗರ್ ಉಂಡು ಅಂತ ಹೇಳ್ತಾರೆ. 45 ವರ್ಷದವರೆಗೆ ಇವ ಊಟ ಮಾಡಲಿಲ್ಲ, ಯಾಕಂದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಯ್ತು. ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ, ಮಧ್ಯಾಹ್ನ ಊಟ ಇಲ್ಲ. ಇದೆಯೇ ಭಯಂಕರ ಕೆಲಸ. 45 ವರ್ಷದವರೆಗೆ ಬ್ಯಾಂಕಿನಲ್ಲಿ ಪೈಸೆ ಹಾಕಿದ್ದೆ ಆಯ್ತು, ಊಟ ಮಾಡಲಿಲ್ಲ. 45 ವರ್ಷ ಆದಾಗ ಡಾಕ್ಟರ್ ಹೇಳ್ತಾರೆ, ನನ್ನ ಪುಣ್ಯರ ಬಲ್ಲಿ ಬುಕ್ಕ ಚಪಾತಿ ತಿನ್ನಲ್ಲ, ಅದು ಹೆಬ್ಬಾವು ನುಂಗಿದಾಗ ಚಪಾತಿನ ನುಂಗಿ ಎಂತ ಮಾಡುದು ಅದನ್ನು. ಹೀಗೆ ಭಗವಂತ ಉಣ್ಣುವ ಕಾಲಕ್ಕೆ ಉಣ್ಲಿಕ್ಕೆ ಆಗಲಿಲ್ಲ, ಆಮೇಲೆ ಉಣ್ಣಬೇಕು ಅಂತ ಹೇಳುವಾಗ ಉಣ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾದ್ರೂ ಮನೆಯಲ್ಲಿ ಒಂದು ಜಪ ಮಾಡ್ರಿ, ಸ್ವಲ್ಪ ಹೊತ್ತು ಜಪ ಮಾಡಿ. ಅದಕ್ಕೆ ಅದು ಇದು ಅಂತ ಬೇಕು ಅಂತಿಲ್ಲ, ಯಾವುದಾದರೂ ಒಂದು ಅಕ್ಷರದ ಜಪ ಮಾಡಿ. ಅಮಂತ್ರಮಕ್ಷರಂ ನಾಸ್ತಿ. ಯಾವುದೇ ಮಂತ್ರ ಆಗಬೇಕಾದ್ರೆ ಅದಕ್ಕೆ ಅಕ್ಷರ ಬೇಕು. ಅಕ್ಷರ ಅಂದ್ರೆ ಬ್ರಹ್ಮ, ಅಕ್ಷರ ಅಂದ್ರೆ ನಾಶ ಇಲ್ಲದಿರುವುದು. ಅಕ್ಷರ ಸಾಯಲಿಕ್ಕಿಲ್ಲ, ನಾವು ಸಾಯಬಹುದು. ಇಲ್ಲಿ ಎಲ್ಲವೂ ಕೆಲವೊಮ್ಮೆ ಸುನಾಮಿ ಬಂದರೆ ಎಲ್ಲವೂ ಹೋಗಬಹುದು, ಆದರೆ ಅಕ್ಷರ ನಾಶ ಆಗುವುದಿಲ್ಲ. ಹಾಗಾಗಿ ಯಾವುದೇ ಅಕ್ಷರವನ್ನು ಇಟ್ಕೊಳ್ಳಿ, ಜಪ ಮಾಡಿ. ಭಜನೆಯಲ್ಲಿ ಜಪ ಆಗ್ತದೆ ಹೇಗೆ? ರಾಮ 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 ಎನ್ನಿರೋ, ಕೃಷ್ಣ 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 ಎನ್ನಿರೋ. ರಾಮ 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 ಅಂತೆಲ್ಲ ಎಷ್ಟು ಸಲ ರಾಮ ಹೇಳಿದ್ದೀವಿ ನಾವು? ಯಾರಿಗೂ ಗೊತ್ತಲ್ವ? ಅದು ಭಜನೆ ಆಗಿದ್ದಲ್ಲ, ಹಾಗಾದ್ರೆ ಲೆಕ್ಕ ಹಾಕಲಿಲ್ಲ ನಾವು. ರಾಮ 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 ಎನ್ನಿರಿ. ಈಗ ಎಲ್ಲರೂ ಅದನ್ನು ಮಾಡಬೇಕು. ಯಾಕಂದ್ರೆ ಇವತ್ತು ರಾಮನವಮಿ. ರಾಮನವಮಿಗೆ ನೀವು ರಾಮನ ಜಪ ಮಾಡಿದರೆ ಪುಣ್ಯ ಸಿಗ್ತದೆ. ಒಂದು ವೇಳೆ ನಿಮಗೆ ಪುಣ್ಯ ಬೇಡ ಅಂತಿದ್ರೆ ಬಿಡಿ, ಪುಣ್ಯ ನನಗೆ ಸಿಗ್ತದೆ. ಯಾಕೆ ಹೇಳಿಸಿದನಿಗೆ ಪುಣ್ಯ ಬರ್ತದಲ್ಲ. ಹಾಗಾಗಿ ಎಲ್ಲರೂ ಗಟ್ಟಿಯಾಗಿ ರಾಮ 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 ಎನ್ನಿರು ಹೇಳಬೇಕು. ತಾಳ ಗಟ್ಟಿ ಹೇಳಬೇಕು. ಹೇಳ್ಬೋದಲ್ಲ? ಯಾನು ಪಂಪುಜಿ ಎಂಕವು ಆಪುಜಿ ಅಂತವರಿದ್ರೆ ಈಗಲೇ ಹೇಳಿ, ಎಂಕವು ಪುಣ್ಯವೇ ಅಲ್ಲಿ ಮಾಸ್ಟರ್ ಅಂತ. ಯಾರು ಇಲ್ಲ ತಾನೆ, ಗಟ್ಟಿಯಾಗಿ ಹೇಳಬೇಕು. ಅದು ಮೆಲ್ಲ ಕೆಲ ರಾಮ ರಾಮ. ಅದರಲ್ಲಿ ಚೌಕಾಸಿ ಬೇಡ, ರಾಮನ ಹೆಸರು ಹೇಳಲಿಕ್ಕೆ ನಮಗೆ ನಾಚಿಕೆ ಬೇಡ. ಮತ್ತೆ ಒಳ್ಳೆ ತಾಳ ತಟ್ಟಬೇಕು. ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟಿದವ ಅಂತ ಹೇಳಿದ್ರು ಯಾವ ಕಷ್ಟವೂ ಬರುವುದಿಲ್ಲ ನಮಗೆ. ಮತ್ತೆ ನೀವು ಬೆಂಗಳೂರಿಗೆ ಹೋದರೆ ಅಲ್ಲಿ ನಿನಗೆ ಹೀಗೆ ಚಪ್ಪಾಳೆ ತಟ್ಟಿಸಿ 1,000-2,000 ರೂಪಾಯಿ ತಗೊಳ್ತಾರೆ. ಅದಕ್ಕೆ ಚಪ್ಪಾಳೆ ಯೋಗ ಅಂತ ಹೇಳುದು. ಇನ್ನು ಕೆಲವರು ಎದುರೆದುರು ಕೂರಿಸುವುದು ಗಂಡ ಹೆಂಡತಿಯನ್ನು ಚೆಪ್ಪಲೆ ಅಂತ, ಅದಕ್ಕೆ ನಗುವಿನ ಯೋಗ ಅಂತ ಹೇಳಿ ಅದಕ್ಕೆ 2,000 ರೂಪಾಯಿ ಫೀಸು ಕೊಡಬೇಕು. ಈಗ ಅಮೆರಿಕದಿಂದ ಹೊಸ್ತು ಬಂದಿದೆ ದನವನ್ನು ತಿಕ್ಕುವುದು. ದನವನ್ನು ತಿಕ್ಕಿದ್ರೆ ಅಲ್ಲಿ ಡಾಲರ್ ಲೆಕ್ಕದಲ್ಲಿ, ಇಲ್ಲಿ 1,000 ಲೆಕ್ಕದಲ್ಲಿ ಪೈಸೆ ತಗೊಳ್ತಾರೆ. ಇದೆಲ್ಲವೂ ಯಾಕೆಂದ್ರೆ ಸುಖವಾಗಿರ್ಲಿಕ್ಕೆ. ಹಾಗಾಗಿ ನಿಮಗೆ ಸುಖ ಕೊಡ್ತಾನೆ ರಾಮ. ಅದಕ್ಕೆ ಇಷ್ಟ ಹೇಳಿದ್ರೆ ಸಾಕು, ರಾಮ 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 ಎನ್ನಿರಿ. ಹೇಳಿದ ಅರ್ಥ ಆಯ್ತಾ? ರಾಮ 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 ಎನ್ನಿರಿ 2 ಸಲ ಹೇಳಬೇಕು ನಾವು. ರಾಮ 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 ಎನ್ನಿರಿ, ರಾಮ 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 ಎನ್ನಿರಿ. ಹೌದಾ? 100 ಜನ ಒಮ್ಮೆ ಹೇಳಿದ್ರೆ 6 ಸಾವಿರ ಜಪ ಮಾಡಿದಾಗ ಆಯ್ತು. ನಾನು 1000 ಜನ ಮಾಡಿದರೆ 6,000 ಆಯಿತು. ಹೀಗೆ ತುಂಬ ಸುಲಭ ಇದು ತುಂಬ ಸುಲಭವಾದ ವಿಷಯ. ಅದಕ್ಕೆ ನಿಮಗೆ ಭಜನೆ ಏನೂ ಗೊತ್ತಿಲ್ಲ ಇದ್ರೆ ಬಂದು ಕೂತ್ಕೊಳ್ಳಿ. ಕೆಲವರು ಹೇಳಿಕೊಂಡು ನಿಂತು ರಾಗ ಬರ್ತೀವಿ ಅಂತ. ಭಗವಂತ ಕೇಳಿದ್ದಾನೆ ರಾಗ ಬರ್ತದ ಅಂತ, ಅಥವಾ ರಾಗ ಬಾರದವನಿಗೆ ಪ್ರಸಾದ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅರ್ಚಕರು. ಅವರು ಏನೂ ಹೇಳಿಲ್ಲ ನಮಗೆ. ಯಾರಿಗೆ ಬೇಕಾದರೂ ಭಜನೆ ಮಾಡಬಹುದು. ಅದಕ್ಕೆ ಭಜನಾ ಮಂದಿರದಲ್ಲಿ ಬಂದು ಈ ಥರ ಭಜನೆ ಮಾಡಿ, ಆಗ ನಿಮಗೆ ಜಪ ಆಗ್ತದೆ, ಅದರಿಂದ ಪುಣ್ಯ ಸಿಗ್ತದೆ. ಇಡೀ ಮಹಾಭಾರತವನ್ನೆಲ್ಲ ಬರೆದ ಮೇಲೆ ವ್ಯಾಸರಾಯರು ಒಂದು ಶ್ಲೋಕ ಬರೀತಾರೆ. ಶ್ಲೋಕಾರ್ಥೇನ ಪರೀಕ್ಷಾಮಿ ಸರ್ವ ಗಂಧಕೋಟಿಭಿಃ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಇಡೀ ಮಹಾಭಾರತದ ಸಾರ ಅದು. ತುಳುವಿನಲ್ಲಿ ಹೇಳಬೇಕಾದ್ರೆ ಉಪಕಾರ ಮಾಡ್ತಿದ್ದ ತೀರಿದ್ರೆ ಉಪದ್ರ ಮಾಡ್ಕೊಡ್ತು ಮಾರಾಯ ಅಂತ. ಅದೇ ವಿಷಯ ಅಲ್ಲಿರೋದು ಏನು? ಪರೋಪಕಾರಾಯ ಪುಣ್ಯಾಯ. ನೀವು ಪುಣ್ಯ ಪರೋಪಕಾರ ಮಾಡಿದರೆ ಸಿಗತ್ತೆ, ಅದರಿಂದ ನಿನಗೆ ಮೋಕ್ಷ ಸಿಗ್ತದೆ. ಆ ಪುಣ್ಯ ಸಂಪಾದನೆಗೆ ಒಂದು ದಾರಿ ಯಾವುದು ಕೇಳಿದ್ರೆ ಭಜನೆ. ಕೊನೆಯ ವಿಷಯ ಏನು? ನೇ ಬಾ ಜ ನೇ. ನೇಯಲ್ಲಿ 2 ಸಂಗತಿಗಳು. ಒಂದು ನೆನಪಿಸುವಂತ, ಇನ್ನೊಂದು ತಾನು ನೆನಪು ಮಾಡ್ಕೋ ಅಂತ. ಬೇರೆಯವರಿಗೆ ನೆನಪು ಮಾಡಿಸಬೇಕು, ನನಗೂ ನೆನಪು ಮಾಡಿಕೊಳ್ಬೇಕು. ಯಾವುದನ್ನು?
ಈಗೆಲ್ಲ ಭಜನೆ ಎಲ್ಲ ಶುರುವಾಗಿ ಈಗ ಹಳೆ ಭಜನೆಗೂ ಈಗಿನ ಭಜನೆಗೆಲ್ಲ ತುಂಬ ವ್ಯತ್ಯಾಸ ಉಂಟು. ಈಗ ಹಿಂದೆಲ್ಲ ನಮ್ಮ ಮನೆಯಲ್ಲಿ ನೋಡಿ ಮಕ್ಕಳನ್ನ ತೊಟ್ಟಿಲಿನಲ್ಲಿ ಹಾಕಿ ಜೋ ಜೋ ಲಾಲಿ ಅಂತ ಸುಕುಮಾರ್ ಅಂತ ಹಾಡಾಡ್ತಿದ್ರು, ಕೇಳಿದಿರ? ಮಕ್ಕಳನ್ನೆಲ್ಲ ಹಾಡಿಸಿದ ಹಾಗೆ ಒಳ್ಳೆ ಮಗುವನ್ನು ತುಗಿ. ಈಗ ಹಾಗೆಲ್ಲ, ಈಗ ಮಗುವನ್ನು ತೊಟ್ಟಿಯಲ್ಲಿ ಮಾಡಿಸಿ ಆಮೇಲೆ ಹೇಳಿಕೊಂಡು ಜಿಂಗೆ ಮರಿನ ಜಿಂಗೆ ಮರಿನ ಜಿಂಕೆ ಮರಿ ಓಡಿ ಹೋಗ್ಬೇಕಿನ್ನು. ಆ ಥರ ಈ ಮಗು ಎಲ್ಲಿ ನಿದ್ರೆ ಮಾಡ್ತದೆ ಜಿಂಕೆ ಮರಿ ಅಂತ ಕೇಳಿದರೆ. ಹಾಗಾಗಿ ಹಳೆಯ ಕಾಲದ ಭಜನೆಗೂ ಈಗಿನ ಭಜನೆಗೂ ತುಂಬ ವ್ಯತ್ಯಾಸ ಇದೆ. ಈಗೆಲ್ಲ ಭಕ್ತಿಗೀತೆಯನ್ನು ಹಾಡುವರು. ಭಕ್ತಿಗೀತೆ ಬೇರೆ, ಭಜನೆ ಬೇರೆ. ಭಜನೆಯಲ್ಲೆಲ್ಲ ನಿಮಗೆ ನೆನಪು ಮಾಡ್ತದೆ. ಏನು ನೆನಪು ಮಾಡ್ತದೆ? ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನು ನಾನು ನಾಲಿಗೆ. ದೇವರ ಹತ್ರ ಕೂತ್ಕೊಂಡು ಹೇಳುದು ಯಾರ ಹತ್ರ? ನನ್ನ ನಾಲಿಗೆ ಹತ್ರ ನಾನೇ ಹೇಳುವುದು. ಚಾಡಿ ಹೇಳಬೇಡ, ಚಾಡಿ ಹೇಳಬೇಡ ಅಂತ. ನಮ್ಮ ಮನೆಯಲ್ಲಿ ಈಗ ಒಂದು ಮನೆ ಇರುವುದು, ಎರಡು ಮನೆ ಇರುವುದು, ಮೂರು ಮನೆ 4 ಮನೆ ಆಗಲಿಕ್ಕೆ ಕಾರಣ ಏನು? ಮನೆಯೊಳಗಡೆ ಈ ರೀತಿಯ ಮಾತುಗಳು ಜಾಸ್ತಿ ಆಗಿರುವುದಿಲ್ಲ, ಹೌದಲ್ಲ? ಈ ಮಾತಿನಿಂದಲೇ ಮನೆಯಲ್ಲಿ ಸಮಸ್ಯೆ. ಕೆಲವರು ಹೇಳಿಕೊಂಡು ಎಲ್ಲರ ಮನೆಯ ದೋಸೆ ತೂತು ಮಾಸ್ಟ್ರೆ, ನಮ್ಮ ಮನೆಯ ಕಾವಲಿಯೇ ತೂತು. ಈ ದೊಡ್ಡ ಕಾವಲಿ ತೂತಿಗೆ ಬೇರೆಯವರು ಒಂದು ಕಾವಲಿ ತೂತು ಮಾಡಿದ್ದ, ಬೇರೆಯವರು ಕಾವಲಿ ತೂತು ಮಾಡಿದ್ದಲ್ಲ. ನಮ್ಮ ಮನೆಯ ಸಮಸ್ಯೆಗೆ ಕಾರಣ ನಾವೇ. ನಮ್ಮ ನಾಲಿಗೆಯೇ ನಮಗೆ ತೊಂದರೆ ಆಗಿರುವುದು. ಅದಕ್ಕೆ ದಾಸರು ನೆನಪು ಮಾಡಿಕೊಟ್ಟಿದ್ದಾರೆ, ಏನು? ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನು ನಾನು ನಾಲಿಗೆ ಅಂತ. ಮನೆಯ ಮುಂದುಗಡೆ ಒಂದು ತುಳಸಿ ಕಟ್ಟೆ ಕಟ್ತಾರೆ. ಮನೆ ಒಕ್ಕಲಿನ ದಿವಸ ಅದಕ್ಕೆ ತುಳಸಿ ನಡುವುದೇನು, ಚಿನ್ನ ಹಾಕೋದೇನು, ಅದಕ್ಕೆ ನೀರು ಹಾಕೋದೇನು, ಫೋಟೋ ತೆಗೆಯೋದೇನು, ವಿಡಿಯೋ ಮಾಡುವುದೇನು. ಮರುದಿವಸ ಅದರ ಹತ್ತಿರಕ್ಕೆ ಹೋಗಲಿಕ್ಕೆ ಯಾರು ಇರುವುದಿಲ್ಲ. ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಅಂತ ಹೇಳಿದ್ರು, ಭಜನೆಯಲ್ಲಿ ಹೇಳಿರುವುದು. ನಮ್ಮ ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಕಟ್ಟೆ ಇರಬೇಕು. ಆ ತುಳಸಿ ಕಟ್ಟೆಗೆ ಸಂಧ್ಯಾ ಹೊತ್ತಿನಲ್ಲಿ ಅದಕ್ಕೆ ಜಪ ಮಾಡಿ ಅದಕ್ಕೆ ನಮಸ್ಕಾರ ಮಾಡಬೇಕು. ಅದರ ಪರಿಣಾಮ ಏನು? ಖಂಡಿತ ಯಾರು ಚಿಕ್ಕಂದಿನಲ್ಲಿ ತುಳಸಿಗೆ ನಮಸ್ಕಾರ ಮಾಡಿ ಕೊನೆಯವರೆಗೂ ನಮಸ್ಕಾರ ಮಾಡ್ತಾ ಇರ್ತಾರೆ, ಅವರಿಗೆ ಖಂಡಿತ ಯಾವ ರೋಗವೂ ಬರಲಿಕ್ಕಿಲ್ಲ. ನಾನು ಇದನ್ನು ಬರೆದು ಕೊಡಬಹುದು. ಆಮೇಲೆ ಕೆಲವರಿಗೆ ತಲೆ ಸಿಡಿತ ಬರ್ತದಲ್ಲ, ಮೈಗ್ರೇನ್ ಇರ್ತದೆ, ಅದು ಜಾಸ್ತಿ ಕಂಪ್ಯೂಟರ್ ನೋಡಿದವರಿಗೆ ಆ ರೋಗ ಯಾರ್ಯಾರಿಗುಂಟು ಅವರು ಇವತ್ತು ಹೋಗಿ ಸ್ಟಡಿ ಮಾಡಿ ಮನೆಯಲ್ಲಿ. ಬೆಳಗ್ಗೆ ಸೂರ್ಯೋದಯದ ಕಾಲದಲ್ಲಿ ಒಂದು ದೊಡ್ಡ ಚೆಂಬಿನಲ್ಲಿ ನೀರು ತಗೊಂಡು ಆ ತುಳಸಿ ಕಟ್ಟೆಗೆ ನೀರು ಹಾಕಿ, ನಾನು ಆಗ ಹೇಳಿದೆ ಯಾವುದಾದೊಂದು ಜಪ ಹೇಳಿ, 1 ವಾರದ ಒಳಗಡೆ ನಿಮ್ಮ ತಲೆ ಸಿಡಿತ ಸಂಪೂರ್ಣ ನಾಶ ಆಗ್ತದೆ. ಯಾಕಂದ್ರೆ ತುಳಸಿಗೆ ಅಷ್ಟು ದೊಡ್ಡ ಪವರ್ ಇದೆ. ಯಾರ್ಯಾರಿಗೆ ಹೃದಯ ಸಂಬಂಧವಾದ ಸಮಸ್ಯೆ ಇದೆ ಅವರಿಗೆ ಒಳ್ಳೆಯ ಆಕ್ಸಿಜನ್ ಅನ್ನ, ಮಿದುಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅವರಿಗೆ ಒಳ್ಳೆಯ ಆಕ್ಸಿಜನ್ ಅನ್ನ ಕೊಡುವ ಕೆಲಸವನ್ನ ತುಳಸಿ ಕಟ್ಟೆ ಮಾಡುತ್ತೆ. ಅದನ್ನು ಭಜನೆಯಲ್ಲಿ ನನಗೆ ನೆನಪು ಮಾಡಿಕೊಡ್ತಾರೆ. ಮತ್ತೆ ಈ ಭಜನೆ ಹೇಳಬೇಕಂದ್ರೆ ಸ್ವಲ್ಪ ಕಲಿಬೇಕು, ಗುರುಗಳ ಹತ್ರ ಹೋಗಿ ಕಲಿಬೇಕು. ಇಲ್ಲದೆ ಸ್ವಲ್ಪ ಅಸಂಬದ್ಧಗಳಾಗ್ತದೆ, ಸಮಸ್ಯೆಗಳಾಗ್ತದೆ. ಒಂದು ಕಡೆ ಭಜನೆಗೆ ಹೋಗಿದ್ದೆ, ಅವರು ಭಜನೆ ಹೇಳ್ತಿದ್ರು. ಅದು ತಿರುಪತಿಗೆ ತಿಮ್ಮಪ್ಪನ ಭಜನೆ. ಅವರು ಎಳದ್ದದ್ದೇ ತಾಳ ಹಾಕ್ತಿದ್ರು. ವೈಕುಂಠಪತಿ ವೈಕುಂಠಪತಿ ಅಂತ ಭಜನೆ. ಇವರು ತಾಳ ಹಾಕಿ ಹೇಳಿದ್ದಾರೆ ವೈಕುಂಠಪತಿ. ಭಗವಂತನನ್ನು ಕುಂಠಪತಿ ಮಾಡಿದ್ದಾರೆ. ಎಳ್ದು ವೈಕುಂಠಪತಿ ಒಟ್ಟಿಗೆ ಹೇಳಬೇಕು, ವೈಕುಂಠಪತಿ ಅಂತ ಹೇಳಿದ್ರೆ. ಅದಕ್ಕೆ ಭಜನೆ ಮಾಡಬೇಕಾದ್ರೆ ಅದನ್ನು ಕಲಿಬೇಕಾಗ್ತದೆ. ನಾವು ಕಲಿಯದಿದ್ದರೆ ಏನೇನು ಅಸಂಬದ್ಧ ಆಗ್ತದೆ. ಭಜನೆಯಲ್ಲಿ ದಾಸರ ಕೃತಿಯಲ್ಲಿ ಒಳ್ಳೆಯ ಒಂದು ಹಾಡು ಬರುತ್ತೆ ನನಗೆ. ಆ ಹಾಡು ಏನಂದ್ರೆ, ನೀನು ಯಾಕೋ ನಿನ್ನ ಹಂಗಿ ಯಾಕೋ, ಹರಿನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳುವ. ಅಂದ್ರೆ ಭಗವಂತನ ಒಂದು ನಾಮ ಇದ್ದರೆ ಸಾಕಾಗತ್ತೆ, ಎಲ್ಲದಕ್ಕೂ ಪರಿಹಾರ ಸಿಗ್ತದೆ ಅಂತಿದೆ. ನೀನು ಯಾಕೋ ನಿನ್ನ ಹಂಗಿ ಯಾಕೋ, ಈ ರೀತಿ ಆ ಭಗವಂತನನ್ನು ಸ್ಮರಣೆ ಮಾಡುವಂತ ತುಂಬ ಸಂಗತಿಗಳು ನನಗೆ ಭಜನೆಯಲ್ಲಿ ಸಿಗುತ್ತೆ. ಹಾಗಾಗಿ ಭಜನೆ ತಾನು ನೆನಪು ಮಾಡಿಕೊಳ್ಬೇಕು, ಬೇರೆಯವರಿಗೆ ನೆನಪು ಮಾಡಿಕೊಡ್ಬೇಕು. ಇಂತಹ ಭಜನೆಯನ್ನು ನಮ್ಮ ಮನೆಯಲ್ಲಿ ನಿತ್ಯ ಮಾಡಬೇಕು. ವಾರದಲ್ಲಿ 1 ದಿವಸ ಭಜನಾ ಮಂದಿರದಲ್ಲಿ ಮಾಡಬೇಕು. ಹಾಗೆ ಭಜನಾ ಮಂದಿರಕ್ಕೆ ನಾವು ವಾರ ಬಂದು
ಆ ಭಜನಾ ಮಂದಿರವನ್ನು ಚಂದ ಇಟ್ಟುಕೊಳ್ಳುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಒಂದು ವೇಳೆ ಆ ಭಜನಾ ಮಂದಿರಕ್ಕೆ ನಾವು ನಿರಂತರವಾಗಿ ಬರ್ತಾ ಇದ್ದಾಗ ಆಗ ನಮಗೆ ಯಾವ ಕೊರತೆಯೂ ಬರುವುದಿಲ್ಲ. ಇವತ್ತು ಬೆಳಗ್ಗೆ ನಾನು ಒಂದು ಸತ್ಯನಾರಾಯಣ ಪೂಜೆ ಆಗುವಲ್ಲಿ ಹೋಗಿದ್ದೆ. ನಾನು ತಿಂಡಿ ತಿಂದದಲ್ಲಿ ಆ ಮನೆಯಲ್ಲಿ. ಆಗ ಅಲ್ಲಿ ಅರ್ಚಕರು ಹೇಳಿದರು, ಅಲ್ಲಿ ಹುಡುಗಿಯನ್ನು ಕರೆದು, ಅಮ್ಮ ಬೆಳಗ್ತಾ ಇರಬಹುದು ಅಂತ ಹೇಳಿದರು. ಅದು ಕಲಶಕ್ಕೆ ಇಡ್ಲಿಕ್ಕೆ ಪ್ರಾಯದವರಿಗೆ ಗೊತ್ತಿರ್ತದೆ. ಕಲಶಕ್ಕೆ ಹಲಸಿನ ಎಲೆ ಬೇಕು ಅಂತ ಹೇಳಿದ ಕೂಡ ಏನು ಮಾಡ್ತಾರೆ, ಅದರ ತುದಿಯಲ್ಲಿ 3-4 ಇರುವುದನ್ನು ತುಂಡು ಮಾಡಿ ತರ್ತಾರೆ. ಮಾವಿನ ಪುಡಿ ತಗೊಂಡು ಬಂದು ತರ್ತಾರೆ. ಈ ಕಾಲೇಜಿಗೆ ಹೋಗುವ ಹುಡುಗಿ ಒಂದು ಚೇರ್ ಇಟ್ಟು ಮರದ ಹತ್ತಿರದಿಂದ ಎಲೆ ಎಲ್ಲ ಕೀಳ್ತಾ ಇದ್ದಾರೆ. ಆಗ ಇನ್ನೊಬ್ಬರು ಕೇಳಿದ್ರು, ಭಟ್ರು ಬಂತಾರೆ ಇರಬೋಡಿಗೆ ಅಂದ್ರೆ ಒಂದು ಕಲಶ ಪಾತ್ರಕ್ಕೆ ಇಡ್ಲಿಕ್ಕೆ ಯಾವ ರೀತಿಯ ತುದಿ ಬೇಕು ಎಂಬುದು ನಮ್ಮ ಕಾಲೇಜಿಗೆ ಹೋದ ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ತಪ್ಪು ಮಗುವಿದ್ದಲ್ಲ, ಆಯ್ತಾ? ಈ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಪ್ಪು ಮಕ್ಕಳದ್ದಲ್ಲ. ತಪ್ಪು ಯಾರ್ದು? ತಪ್ಪು ದೊಡ್ಡವರದು, ಕಲಿಸಲಿಲ್ಲ ಅವ್ರದ್ದು. ನಾವು ಆ ಮಕ್ಕಳಿಗೆ ಕಲಿಸಲಿಲ್ಲ, ಅದಕ್ಕೆ ಸಮಸ್ಯೆ. ಒಂದು ಈ ಥರ ಒಂದು ಧಾರ್ಮಿಕ ಸಭೆ, ಒಬ್ಬರು ಸ್ವಾಮಿಗಳು ಬಂದಿದ್ರು. ಆ ಸಭೆಯಲ್ಲಿ ಶುರಿಗೊಂದು ಅವರಕ್ಕ ಒಂದು ಶ್ಲೋಕ ಹೇಳಿ ಪ್ರಾರ್ಥನೆ ಮಾಡಿದ್ರಲ್ಲ, ಹಾಗೊಂದು ಪ್ರಾರ್ಥನೆ ಮಾಡಲಿಕ್ಕೆ ಉಂಟಲ್ಲ, ಅದರಲ್ಲಿ ವ್ಯವಸ್ಥೆ ಮಾಡಲಿಲ್ಲ. ಅಷ್ಟಾದ ಕೂಡಲೇ ಯಾರೋ ಒಬ್ಬರು ನಮ್ಮ ಶ್ರೀ ಶೆಟ್ಟರ್ ಅಂತವರು ಹೇಳಿದರು, ಹೇರಾಣಿ ಒಂದು ಶ್ಲೋಕ ಮಾಡಲಿ, ಒಂದು ಭಜನೆ ಮಾಡಲಿ ಅಂತ ಹೇಳಿದರು. ಯಾರು ಬರಲಿಲ್ಲ. ಅಷ್ಟಾಗುವಾಗ ಸಭೆಯಲ್ಲಿ ಕೂತ ಒಬ್ಬರು ಅಜ್ಜ ಹೇಳಿದರು, ಅಯ್ಯೋ ದೇವರೇ, ಒಂದು ಶ್ಲೋಕ ಮಾಡಿರಲ್ಲ ಎಂಕಿನ ಗುರುಡಿ ಏರಲ್ಲ ಇಜ್ಜಿರಪ್ಪ, ಒಂದು ಬಜಿ ನಾಚಿಕೆ ಆಡತ್ತ ಅಂತ ಹೇಳುವಾಗ ಒಂದು ಹುಡುಗಿ ಏನು ಬಂತೆ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ಅವರಿಗೆ. ಒಳ್ಳೆ ಡ್ರೆಸ್ ಎಲ್ಲ ಹಾಕಿದ್ಲು ಅವಳು. ಬಂದ ಕೂಡಲೇ ಅವಳಿಗೆ ಮೈಕ್ರೋಫೋನ್ ಇಟ್ಟುಕೊಟ್ರು. ಸ್ವಾಮಿಗಳು ವೇದಿಕೆ ಇಟ್ಟು ಜನ ಕೂತಿದ್ದಾರೆ, ಇವರ ಮುಂದೆ ಮೈಕ್ ಇಟ್ಟರು. ಮೈಕ್ ಇಟ್ಟ ಕೂಡಲೇ ಈ ಹುಡುಗಿ ಶುರು ಮಾಡಿದ್ಲು, ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಆಗ ಚಂದ್ರಶೇಖರ ನಾಗತ್ತಹಳ್ಳಿ ಅಂತ ಅವರೊಂದು ಸೀರಿಯಲ್ ಬರ್ತಾ ಇತ್ತು, ದಂಡಪಿಂಡಗಳು ಅಂತ ಅದರ ಹೆಸರು. ಅದು ಶುರು ಆಗುವುದೇ ದಂಡಪಿಂಡಗಳ ಹಾಡಿನಿಂದ. ಈ ಹುಡುಗಿಗೆ ಪಾಪ ಬೇರೆ ಏನು ಗೊತ್ತಿಲ್ಲ, ಅವಳಿಗೆಲ್ಲ ಹೇಳಿದ್ಲು ಇಂದು ಎಡ್ಡೆ ಭಜನೆ ಅಂತೇಳಿ. ಆ ಮುಂದೆ ಕೂತ ಎಲ್ಲರಿಗೂ ಗೊತ್ತಾಯಿತು ನಾವೆಲ್ಲ ದಂಡಪಿಂಡಗಳು ಅಂತ. ಹಾಗೆ ನಮ್ಮ ಮಕ್ಕಳಿಗೆ ಸರಿಯಾದ ಶ್ಲೋಕವನ್ನು ನಾವು ಹೇಳಿಕೊಡದಿದ್ದರೆ ಆಗ ತೊಂದರೆ ಆಗ್ತದೆ. ಈಗಿನ ಮಕ್ಕಳು ಜಾಸ್ತಿ ನೋಡುವುದಂತ ನಾವು ಕೆಲವು ಮನೆಗೆ ಹೋದಗಳು ಹೇಳಿಕೊಂಡು, ಮಾಸ್ಟರ್ ಎನ್ನ ಬಾಳೆ ಬದಿ ಪಾಪ ಬೊಕ್ಕ ಶಾಲೆ ಭಯಂಕರ ಹುಷಾರು ಕಲ್ತಿದೆ, ಭಾರಿ ಹುಷಾರು ಮಾಸ್ಟ್ರೆ, ಬೊಕ್ಕ ದಾನ ರಗಳೆ ಇಜ್ಜಾವ ಎನ್ನ ಬಾಲ್ಯದ ದಾನ ರಗಳೆ ಇಜ್ಜಿ ಅಂತ ಹೇಳ್ತಾರೆ. ಆ ಮಗುವಿಗೆ ನೀವು ಏನಾದರೂ ಹಿಂದೂ ಧರ್ಮದ್ದು ಕೇಳಿ, ಯಾರಾದರೂ ಮನೆಗೆ ಬಂದ ಒಂದು ಗ್ಲಾಸ್ ನೀರು ಕೊಡಬೇಕಲ್ಲ, ಇದು ಅತಿಥಿ ಧರ್ಮ. ನಮ್ಮ ಮನೆಯದ್ದು ನೀರು ಕೊಡಲಿಕ್ಕೆ ಬರ್ತದೆ ನಮ್ಮ ಮಕ್ಕಳಿಗೆ? ಬರುವುದಿಲ್ಲ. ಇತ್ತೀಚೆಗೆ ನೀವು ಈ ಒಂದು ಮಗು ಇಂಗ್ಲಿಷ್ ಮೀಡಿಯಂ ಹೋಗೋ ಮಕ್ಕಳನ್ನು ನೋಡಿ, ನಾವು ಹೋಗಿ ಕೂತ್ರೆ ಈ ಟೀಪೈಯ ಮೇಲೆ ನಿಂತಿರ್ತದಂತೆ, ಅಲ್ಲಿ ಹಾರುವುದು, ಅಪ್ಪನ ಮೀಸೆ ತಿರುಗಿಸುವುದು, ಇದೆಲ್ಲ ಹೊಸ ಸ್ಟೈಲ್ ಇದು ಮಕ್ಕಳ ತಪ್ಪಲ್ಲ. ಈ ಕಾರ್ಟೂನ್ ನೋಡಿದ್ದು ಯಾಕೆ ಈ ಅಮ್ಮ ಹೇಳಿದ್ದಾರೆ, ಎನ್ನ ಬಾಲೆಗೆ ಒಂದು ಪ್ಯಾಕೆಟ್ ಕುರ್ಕುರೆ ಕೊಂಡ್ರೆ ಮಾಸ್ಟರ್ ಉಂಪು ತಿಪ್ಪಿಜವು ಇತ್ತ ವಾಜೋಕಳಿಗೆ ಉಂಪು ಮುರ್ಚಿ ಇಡ್ಲಿ ಎಂತುಲ ತೋರ್ಚಿ ಒಂದು ಪ್ಯಾಕೆಟ್ ಕುರ್ಕುರೆ ಬುಕ್ಕೊಂದೊಂಜಿ ಕಾರ್ಟೂನು. ಅದಕ್ಕೆ ನನ್ನೊಟ್ಟಿಗಿದ್ದ ಅಜ್ಜ ಹೇಳಿದ್ರು, ನಿಮ್ಮ ಈ ಮಕ್ಕಳಲ್ಲ ಆಯ್ತಾ, ನೀವಲ್ಲ ಮಕ್ಕಳು, ನಿನ್ನ ಈ ಮಗು ಇದ್ದಾರಲ್ಲ ಇವ ಮುಂದೆ ಕಾರ್ಟೂನ್ ಆಗಲಿಕ್ಕೆ ಆದಿತ್ತ ವಿನಃ ಅವು ಒಂದು ಪಂಚಾಯತ್ ಪ್ರೆಸಿಡೆಂಟ್ ಆಗಲಿಕ್ಕಿಲ್ಲ, ಒಬ್ಬರಿಗೆ ಬಂದವರಿಗೆ ನೀರು ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ, ಒಂದು ದೇವಸ್ಥಾನದ ಮುಕ್ತೇಶ್ವರ ಆಗಲಿಕ್ಕಿಲ್ಲ, ಬೇಡ ಬಿಡಿ ಒಂದು ಭೂತದ ಮುಂದೆ ನಿಲ್ಲಿಕ್ಕೆ ಆಗಲಿಕ್ಕಿಲ್ಲ ಅವನಿಗೆ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಕಲ್ತದ್ದು ಒಂದು ವಾಸ್ಟ್ ಸ್ನ್ಯಾಕಿ ಎಂಥದ್ದು ಈ ನಾಗಮಂಡಲಕ್ಕೆ ಮಗು ಕೇಳಿದ್ರು ಸ್ನ್ಯಾಕ್ ಡ್ಯಾನ್ಸ್, ನಾಗಮಂಡಲಕ್ಕೆ ಸ್ನ್ಯಾಕ್ ಡ್ಯಾನ್ಸ್. ಈ ಸ್ನ್ಯಾಕ್ ಡ್ಯಾನ್ಸ್ ಅಂದರೆ ಮತ್ತೆ ಮಗುವಿಗೆ ಎಂತ ಗೊತ್ತಾಗ್ತದೆ ನಿಮಗೆ? ಹಾಗಾಗಿ ಆ ಮಕ್ಕಳಿಗೆ ಕಲಿಸದೇ ಇದ್ದರೆ ಸಮಯಕ್ಕೆ ಕೊಡಬೇಕು ಅದನ್ನು. 5 ವರ್ಷದ ಒಳಗಡೆ ಮಗುವಿಗೆ ಬಡಿಬೇಕು ಹಿಂದೂ ಧರ್ಮ ಕಲಿಸ್ಕೊಂಡು. ಆ 5 ವರ್ಷದವರೆಗೆ ನಾವೆಂತ ಮಾಡೋದು, ಪ್ರೀತಿಯಲ್ಲಿ ಸಾಕುವುದು, ಬಾರಿ ಬಾರಿ ಬಾರಿ. 5 ವರ್ಷ ಕಳೆದ ಕೂಡ ಅಸಂಬದ್ಧ ಮಾಡುವ ಹೊಡೆಯುವುದು. ಆಗ ಅಪ್ಪನಲ್ಲಿ ಅಮ್ಮನಲ್ಲಿ ಸಿಟ್ಟು ಬರ್ತದೆ ಮಗುವಿಗೆ, ಪಪ್ಪನ ಯಾರ ಸಂಭವ ಅಂತ.
ಆಮೇಲೆ ಯುವಕರಿಗೆ ಆಶ್ರಮಕ್ಕೆ ಹೋಗುದು, ಆಮೇಲೆ ಇವನಿಗೆ ಪ್ರಾಯ ಬಂದಾಗ ಅಪ್ಪ ಅಮ್ಮನನ್ನು ಕೊಂಡಾಗಿ ಆಶ್ರಮದಲ್ಲಿ ಸೇರಿಸುವುದು, ವೃದ್ಧಾಶ್ರಮಕ್ಕೆ. ಇದು ಈಗಿನ ಎಡವಟ್ಟುಗಳು. ಹಾಗಾಗಿ ಚಿಕ್ಕದಿರಬೇಕಾದ್ರೆ ನೀವು ಚೊಕ್ಕವಾದ ಸಂಸ್ಕಾರವನ್ನು ಯಾವ ಮನೆಯಲ್ಲಿ ಯಾವ ತಂದೆ ತಾಯಿಯರು ಕೊಡುವುದಿಲ್ಲವೋ ಮುಂದೆ ಮಕ್ಕಳು ಅನುಭವಿಸುವುದಲ್ಲ ಕಷ್ಟವನ್ನು ಯಾರು ಅನುಭವಿಸಬೇಕು? ಅಪ್ಪ ಅಮ್ಮ ಅನುಭವಿಸಬೇಕಾಗ್ತದೆ. ಅದಕ್ಕೆ ಮಕ್ಕಳನ್ನು ಹೆತ್ತ ಮೇಲೆ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡುವ ಕೆಲಸವನ್ನು ಮಾಡಬೇಕು. ಆ ಸಂಸ್ಕಾರ ಸಿಕ್ಕುವಂತಹ ಜಾಗ ಅದು ಭಜನಾ ಮಂದಿರ. ಭಜನಾ ಮಂದಿರದಲ್ಲಿ ಭಜನೆ ಮಾಡಿ, ವರ್ಷದಲ್ಲಿ ಒಮ್ಮೆ ಸತ್ಯನಾರಾಯಣ ಪೂಜೆ ಮಾಡಿ, ಆಮೇಲೆ ಆ ಕಾರ್ಯವನ್ನೆಲ್ಲ ತಿಳ್ಕೊಳ್ಬೇಕು. ನಾವು ಮೊನ್ನೆ ಇಲ್ಲಿ ಕಿನ್ಯದ ಹತ್ತಿರ ನಾನು ಒಂದು ಪೂಜೆಗೆ ಹೋಗಿದ್ದೆ. ಅಲ್ಲಿ ದುರ್ಗಾವಸ್ಕರ ಪೂಜೆ ಆದ ಮೇಲೆ ಎಲ್ಲರೂ ದೇವರಿಗೆ ಹೂ ಸಮರ್ಪಣೆ ಮಾಡಲಿಕ್ಕೆ ಕೈಗೆಲ್ಲ ನೀರು ಕೊಟ್ಟು ಹೂ ಆಗಲಿಕ್ಕೆ ಆ ನೀರು ಕೊಟ್ಟ ಕೂಡಲೇ ಒಬ್ಬರು ಕುಡಿದ್ರು. ಅದನ್ನು ಕುಡಿದ ಕೂಡಲೇ ಪಕ್ಕದವರು ಹೇಳಿದ್ರು, ಪರಿಹಾರತ್ತು ಅಂತ ಹೇಳಿದ್ರು. ಅಷ್ಟಾದ ಕೂಡಲೇ ಒಂದಿಷ್ಟು ಹೂವನ್ನು ಅವರ ಕೈಗೆ ತಂದು ಕೊಟ್ಟರು ಬೇರೆಯವರು, ಬೇರೆ ಜನಕ್ಕೂ ಕೊಡಲಿಲ್ಲ. ಇವರು ಎಂಜಲು ಮಾಡಿದ ಕೈಯಲ್ಲಿ ತಗೊಂಡ ಹೂವನ್ನು ಬೇರೆಯವರಿಗೆ ಕೊಟ್ಟರು. ಅದನ್ನು ಕೊಂಡೋಗಿ ದೇವರ ಪಾದಕ್ಕೆ ಹಾಕಿ. ಎಂತ ಅಸಂಬದ್ಧ ಇದು! ಹೀಗೆ ನಾವು ದೇವರಿಗೆ ಪೂಜೆ ಮಾಡಿ ಪ್ರಯೋಜನ ಉಂಟಾ? ಇನ್ನು ಈ ಎಲ್ಲ ಹೂ ಹಾಕ್ತೇವಲ್ಲ ನಾವು ದೇವಸ್ಥಾನದಲ್ಲಿ, ಆ ಹೂವನ್ನು ಎಲ್ಲಿ ಇಟ್ಟಿದ್ದಾರೆ ನೋಡ್ಬೇಕು. ಮಂಗಳೂರಿಗೆ ಹೋಗಿ ಮತ್ತೆ ಅದನ್ನು ಕಟ್ಟುವುದು ಹೇಗೆ ಅಂತ ನೋಡ್ಬೇಕು. ಎಲ್ಲ ಇದರಲ್ಲಿ ಬಂದಿದೆ, ಎಲ್ಲ ನಮಗೆ ವಾಟ್ಸಪ್ನಲ್ಲೆಲ್ಲ ಬರ್ತದೆ. ಆ ಹೂ ಮಾರಾಟ ಮಾಡುವವನನ್ನು ಕಚ್ಚಿ ತೆಗೆದು ಅದನ್ನು ಇದು ಮಾಡಿ ಚಂದಕ್ಕೆ ಮಾಡಿ ಆ ಕಚ್ಚಿದ ಹೂವನ್ನು ನಾವು ದೇವರಿಗೆ ಹಾಕ್ತೇವಲ್ಲ, ಎಲ್ಲ ಕೊಳಕಿನಲ್ಲಿಟ್ಟ ಹೂವನ್ನು ದೇವರಿಗೆ ಹಾಕ್ತೇವಲ್ಲ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು. ನಮ್ಮ ಮನೆಯ ಮುಂದೆ ಇರುವಂತಹ ತುಳಸಿಯನ್ನು ಕೊಯ್ಯುವ, ನಮ್ಮ ಮುಂದೆ ಇರ್ತಕ್ಕಂತಹ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಹೂವನ್ನು ಕೊಯ್ಯುವ, ಅದನ್ನು ತೆಗೆದು ಬಂದು ದೇವರಿಗೆ ಸಮರ್ಪಣೆ ಮಾಡುವ. ಆಡಂಬರಕ್ಕೋಸ್ಕರ ತುಂಬಾ ಎಲ್ಲೋ ಇದ್ದ ಹೂವನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ತಂದು ಕೊನೆಯಲ್ಲಿ ನಾಳೆ ಪ್ರಶ್ನೆ ಕೇಳುವಾಗ ಹೇಳಬಹುದು, ಆ ಪೂಡುದಾಗಿದ್ದನೂ ಇತ್ತಿಲ್ಲ, ಅವು ಅಶುದ್ಧ ಪೂರ್ಣ ಪಾಡ್ತಾರಂತ ದೇವರಿಗೆ ತೃಪ್ತಿ ಆಗಿದೆ ಹೇಳಿಸ್ಬೇಕಾ? ಹಾಗಾಗಿ ಸ್ವಲ್ಪ ನಮ್ಮ ಧರ್ಮದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡುವ. ಅದಕ್ಕೆ ತಡ ಆದರೂ ಕೂಡ ಈಗೆಲ್ಲ ನಿಮಗೆಲ್ಲ ಹೊಟ್ಟೆ ಹಸಿವಾಗ್ತಾ ಇದೆ ನನಗೆ ಗೊತ್ತಿದೆ. ಆದರೂ ಈ ವಿಚಾರವನ್ನು ಒಮ್ಮೆ ನಿಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಪ್ರಾಯ ಆದವರು ಹೇಳಲಿಕ್ಕುಂಟು, ನಾನು ಬೀಡಿಲ್ಲ ಹೋಯ್ತೆ ಗಂಗಸರ ಬರ್ತೆ ನಿಖಿಲ ಹಾಳಾಪನೆ ಓಡಿಸಿ ಎಂತ ಹಿರಿಯರು ಕಿವಿ ಮಾತು ಹೇಳಲಿಕ್ಕಿದ್ದಾರೆ. ಹಾಗಾಗಿ ಆ ಹಿರಿಯರ ಕಾಲ ಕಳೆದಿದೆ. ಹೊಸ ಜನರೇಷನ್ ಏನಿದೆ, ಹೊಸ ಪೀಳಿಗೆ ಏನಿದೆ, ಅವರಾದರೂ ಇದರಿಂದ ಮುಕ್ತರಾಗಿ ದುಶ್ಚಟ ಮುಕ್ತ ಮನೆ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದುಶ್ಚಟಗಳಿಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವ್ಯಾಜ್ಯ ಇಲ್ಲ, ಗಲಾಟೆ ಇಲ್ಲ. ನಮ್ಮ ಮನೆಯಲ್ಲಿ ನಿತ್ಯ ದಾನ ಧರ್ಮ ಸತ್ಯ ಅನುಷ್ಠಾನ ಆಗ್ತಾ ಇದೆ. ಈ ರೀತಿಯ ಮನೆಯನ್ನು ನಮ್ಮ ಮನೆಯನ್ನು ಮಾಡೋಣ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಒಳಗಡೆ ವಿರಾಜಮಾನನಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಸ್ವಾಮಿ ನನಗೆ ನಿರಂತರವಾಗಿ ಅನುಗ್ರಹಿಸ್ತಾನೆ. ಆದರೆ ಅವ ಅನುಗ್ರಹಿಸ್ತಾನೆ ಸರಿ, ಅದನ್ನು ತೆಗೊಳ್ಬೇಕಾದ್ರೆ ನನಗೆ ತಾಕತ್ತಿರಬೇಕು ನನಗೆ. ಆ ತಾಕತ್ತು ಬರುವುದು ಯಾವಾಗ? ತಾಕತ್ತು ಬರುವುದು ನಮ್ಮ ನಾಲಿಗೆಯಿಂದ ಒಳ್ಳೆ ಮಾತನಾಡಿದಾಗ ತಾಕತ್ತು ಬರುತ್ತೆ. ಎರಡನೇದು ಅನುಷ್ಠಾನದಿಂದ. ಸತ್ಯಂ ವದ ಧರ್ಮಂ ಚರ, ಒಳ್ಳೆಯ ಕೆಲಸವನ್ನು ಮಾಡಿದಾಗ ತಾಕತ್ತು ಬರುತ್ತೆ. ಆಗ ನಾವು ಕೃಷ್ಣನಂತೆ ಒಳ್ಳೆಯ ಕೆಲಸವನ್ನು ಮಾಡಬಹುದು. ಅಂತಹ ಕೃಷ್ಣನಾಗುವಂತಹ ಒಂದು ಪ್ರಯತ್ನವನ್ನ ಧರ್ಮದ ಮುಖಾಂತರವಾಗಿ ಸತ್ಯದ ಮುಖಾಂತರವಾಗಿ ಮಾಡೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನ ಆ ಭಗವಂತ ನಮಗೆ ಸದಾ ಅನುಗ್ರಹಿಸಲಿ. ಎಲ್ಲ ಹಿರಿಯರ ಅನುಗ್ರಹ ನಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ತುಂಬ ವರ್ಷಗಳ ಹಿಂದಿನಿಂದ ಈ ಊರಿನಲ್ಲಿ ನಾನಿದ್ದವ. ನನಗೆ ತುಂಬ ಖುಷಿಯಾದ್ದು ನೆತ್ತಿರದ ಬಗ್ಗೆ ತುಂಬ ಕಡೆ ನಾನು ಹೇಳಿದ್ದೇನೆ. ಎಲ್ಲ ಕಡೆಯಲ್ಲಿ ತರುಣರು ಕುಡಿದು ಕುಪ್ಪಳಿಸಿ ಬಟ್ಟೆ ಬಿಚ್ಚಿ ನಡೆಯುತ್ತ ಕಾಲದಲ್ಲಿ ಈ ಊರಿನಲ್ಲಿ ಇರ್ತಕ್ಕಂತಹ ತರುಣರು ಅವರು ಒಳ್ಳೆಯ ಕಾರ್ಯದಲ್ಲಿ ನಿರತರಾಗಿ ಒಳ್ಳೆಯ ಕಾರ್ಯವನ್ನು ಹಿಂದಿನಿಂದಲೂ ಮಾಡ್ತಾ ಇದ್ದಾರೆ. ಪ್ರತಿ ಸಲವೂ ನನಗೆ ನೆನಪಾಗುವುದು ನಮ್ಮ ಯತಿರಾಜನದ್ದು. ನಾನು ಆಶ್ರಮದಲ್ಲಿದ್ದಾಗ ಒಂದು ಅಡಿಕೆ ಬೇಕು ಅಂತ ಆದಾಗಲೂ ನನಗೆ ನೆನಪಾಗುವುದು ಯತಿರಾಜನನ್ನು, ಒಂದು ಬಾಳೆ ಬೇಕು ಅಂತ ಆದಾಗಲೂ ನೆನಪಾಗುವುದು ಅವನನ್ನು. ಅದಕ್ಕೆ ನಾನು ಅವಲ್ಲ ಹೇಳಿದ್ದೆ, ನನಗೊಂದು ಬಾಳೆ ಅಂತ ಹೇಳಿದ್ರೆ 10 ಬಾಳೆ ಹಿಡ್ಕೊಂಡು ಬರ್ತಾನೆ ಹನುಮಂತನ ಹಾಗೆ ಅಂತ. ಹಾಗೆ ನಮ್ಮ ಜೀವನದಲ್ಲಿ ಹನುಮಂತ ಸ್ವರೂಪಿಯಾಗಿ ನನ್ನ ಜೊತೆಯಲ್ಲಿ ತುಂಬ ಅಲ್ಲಿಯ ಕೆಲಸಕ್ಕೆ ಶಕ್ತಿ ಕೊಟ್ಟವರವರು. ಅದು ಮಾತ್ರ ಅಲ್ಲ, ಎಲ್ಲ ಮನೆಗೆ ನಾನು ಹೋದಾಗ, ಇಲ್ಲಿಯ ಪ್ರತಿಯೊಂದು ಮನೆಗೆ ಹೋದಾಗ ಒಬ್ಬ ಬೇರೆ ಊರಿನಿಂದ ಬಂದು ಆ ಊರಿನ ಆಗಲಿಕ್ಕೆ ಭಾರಿ ಕಷ್ಟ ಉಂಟು.
ಎಲ್ಲಿಯಾದ್ರಲ್ಲಿ ಸಮಸ್ಯೆ ಆದಾಗ ಆಯೇ ಉಳ್ಕೊ ಬರ್ತೇನೆ ಅಂತೆಲ್ಲ ಹೇಳುದು. ಆದರೆ ನಾನು ಇಲ್ಲಿದ್ದ ಸಂದರ್ಭದಲ್ಲಿ ಯಾವ ಮನೆಯವರು ನನ್ನನ್ನು ಬೇರೆ ಊರಿನವರಾಗಿ ಕಾಣಲಿಲ್ಲ. ಒಂದು ರೀತಿ ಆತ್ಮೀಯ ಸಂಬಂಧ, ಪ್ರೀತಿ. ಹೋದ ಮನೆಯಲ್ಲೆಲ್ಲ ತಿಂಡಿ ಹಾಕಿ, ಊಟ ಹಾಕಿ, ಒಳ್ಳೆ ನಿದ್ರೆಗೆ ಜಾಗ ಕೊಟ್ಟು ನನ್ನನ್ನು ಒಳ್ಳೆ ಚಂದದಲ್ಲಿ ಬೆಳೆಸಿದ್ದಾರೆ ಆ ಸಂದರ್ಭದಲ್ಲಿ. ಹಾಗಾಗಿ ಆ ಋಣ ಈ ಬದುಕಿನಲ್ಲಿ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಕ್ಕೆ ಮುರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪುಣ್ಯ ಭೂಮಿಗೆ ಮತ್ತೆ ನನ್ನನ್ನು ಬರಮಾಡಿಸಿ ಒಂದೆರಡು ಮಾತನ್ನು ಆಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಎನ್ನ ಪುದರ್ ಪಂಥಿಜರು ಮಾರ್ರೆ ಯಾರು ನನ್ನನ್ನು ಮರೆತೇವೆ ಅಂತ ಯಾರು ಗ್ರಹಿಸೋದು ಬೇಡ. ಇಡೀ ಜೀವನದಲ್ಲಿ ಇಲ್ಲಿ ಯಾರನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ, ನಿರಂತರವಾಗಿ ಆರಾಧಮೂರ್ತಿಯಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ನಿಮ್ಮ ಬದುಕಿನಲ್ಲಿ ಧನ, ಕನಕ, ಪುತ್ರ, ಪೌತ್ರ ಎಂಬಿತ್ಯಾದಿ ಅಷ್ಟ ಐಶ್ವರ್ಯಗಳನ್ನು ತುಂಬುವಂತೆ ಮಾಡಲಿ, ಅನುಗ್ರಹಿಸಲಿಂದ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ವಂದಿಸ್ತಾ ವಿರಮಿಸ್ತೇನೆ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಹನುಮಾನ್ ಕಿ, ಸೀತಾ ಮಾತಾ ಕಿ, ಗಂಗಾ ಮಾತಾ ಕಿ, ಭಾರತ್ ಮಾತಾ ಕಿ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಚಿಂತನೆಯಿಂದ ಇದ್ದು ಇನ್ನು ಕೊನೆಯದಾಗಿ ಈ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಇನ್ನು ಅಧ್ಯಕ್ಷೀಯ ಭಾಷಣ ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಇದು ಸತ್ಯ. ದಯಪಂಡ ನಮ್ಮೆಲ್ಲ ಮಾತುಗಾರರು ಶ್ರೀಯುತ ಪುಂಡಲಿಕಾಕ್ಷ ಅರೆ ಜಗಲ ಬಂತು ಇದ್ದೇ ಮಾತು ನಿರಾಳವಾದ ಏತಲ ಕೊಂಚ ಆತರ್ನ ಅಂಚನೆ ಎಂಕಲು ಏದು ರಟ್ಟು ಕೊಡ್ತು ಮನಸ್ಸು ಮಲ್ಪಿನ ಆಗ ರೋಗ ಇಚ್ಚಿ ಅಂಚನೆ ಎಂಕಲು ಪಾತ್ರ ನಡಿಮುಟ್ಟ ನಮ್ಮ ಆತ್ಮಲ್ಲ ಜನಲ ದಾದನ కొన్ని ಸಮಾಜಡು పెద్ద ಕೆಲಸ ಮಲ್ಪಡು ಮಲ್ಪನ ಉದ್ದೇಶಡು ನಮ್ಮ ಪಿದಾರ್ದನಕ್ಕೆ ನಾನು ಸುಮಾರು ವರ್ಷಗಳು ದುಂಬು ಯೋಗಾಚಾರ್ಯರನ್ನ ಒಂದು ಜಾಗೆ ಒಂದು ಪಾತ್ರಕ್ಕೆ ಅಂದ್ರೆ ಇತ್ತ ಪಂಡರೆ ನಮ್ಮ ಜಪ ಮಲ್ಪಲೆ ಅಂದ್ರೆ ಈಗ ಜಪ ಆ ರೀತಿ ಮಲ್ಪಡು ಬಂದರೆ ನೀನು ತೊಯ್ಪಾದು ಗುರಿಯ ಯಾನ ಅಲ್ಪನ್ನ ಪಾಪೆರನ್ನು ಇನಿಯತ್ತೆ ಸುಮಾರು ಒಂದು 25 ವರ್ಷದ ದುಂಬು ಗಣೇಶೋತ್ಸವ ಜನ ಮಂದಿರಕ್ಕೆ ನೀವು ಬಂದಿರಬೇಕು. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹೇಳಿದಂಥ ಒಂದು ಮಾತು, ಏರು ಜಪವನ್ನು ಗಟ್ಟಿಯಾರು ಪಂಪೆರ ಇಕಡೆ ಪಂಡೇರೆ ಎಲ್ಲ ಮೌನೋಡು ನಾವು ಪಂಪನತ್ತೆ ನಮ್ಮ ಪರವನು ಇದೈದೆತ್ತು ಪಂಡ ಬೀಪಿಗೆ ಎಡ್ಡೆ ಒಂದು ಮದ್ದು ಪಂಪನೇನು ಯಾನು ಪಾತ್ರೆಯನ್ನು ಏನು ಕೇಂದ್ರ ಇದು ಸತ್ಯ. ಬೀಪಿ ಇಜ್ಜಂಗೆ ಅವಳಂದಾಂಡ ನಮ್ಮ ದೇವರಿನ ನಾಮಸ್ಮರಣೆ ಗಟ್ಟಿಡೆ ಬರೋದು ಏತ್ತು ತೀವ್ರ ಅವ್ರ ಪಂಡೇರೆ ಆಜಿ ಸತ್ಯ ಕಡೆ ರಾಮ 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 ಪಂಪೈರು ಅವೇ ಜಪ 500 ಸತ್ಯ 1000 ಸತ್ಯ ಕಂಠ ಪೂರ್ತಿ ನಮ್ಮ ಮನ ಬಿಚ್ಚಿದೆ ನಮ್ಮ ಪಂಡನಾಡ ಇಂದು ರೋಗ ಇದ್ದು ಪಂಪನಿಗೆ ನಿದರ್ಶನ ಇಂದು ಏನು ಅಭ್ಯಾಸ ಮಾಡ್ತಿದ್ದೇನೆ. ಉದಯ ಕಾಲದ ಲೆಕ್ಕದೆ ಅನ್ನ ನಮ್ಮ 3 ಗಂಟೆಗೆ ಲೆಕ್ಕದೆ 1.5 ಗಂಟೆದ ಜಪ ಉಂಟು. ಇನ್ನು ದೇವರ ಆರೋಗ್ಯ ಕೊಡ್ತೇನೆ, ಕೆಲಸ ಕೊಡ್ತೇನೆ, ಮಿತಮೊಟ್ಟಿಗೆ ಅಂಚಿತನ ಬೇರೆಪನ ಅಂಚಿತನ ಭಾಗ್ಯ ಕೊಡ್ತೇನೆ. ಅವತ್ತಂದೆ ಎಣಿತಾತ ದಿನೋಡು ಈ ವೇದಿಕೆಡು ನಮ್ಮನ್ನು ಒಂದು ಅಧ್ಯಕ್ಷ ಸ್ಥಾನ ಮಾಡ್ತಾರೆ. ಒಂದು ಭಾರಿ ಸಂತೋಷ. ಒಂಜಿ ಇರೆ ಕಡ್ಡಿ ಅಂದೋಡನ ಅಂಡಲ ದೇವರ ಅನುಗ್ರಹಗಳು ಸುಳ್ಳು ಕಡ್ಡಿ ಅಲ್ಲಾಡಬೇಕಾದ್ರೆ ದೇವರ ಅನುಗ್ರಹ ಬೇಕು. 6 ಪಾತ್ರೆ ಜರ ಮಣಿತಿಗೆ ವಾ ಪಂಕ್ತಿ ಹತ್ತು ವಾ ಕಡ್ಡಿಲ ಮಣಿಪನ್ ಐಕ್ಲ ದೇವರ ಅನುಗ್ರಹಗಳು. ಆ ಅನುಗ್ರಹ ಟಿನಿ ರಾಧನ ನಮ್ಮ ಅತಿಥಿ ಹತ್ತು ಬಾರಿ ವರ್ಷದ ದುಂಬು ಸುಮಾರು ಒಂದು 40-45 ವರ್ಷದ ದುಂಬು ಈ ಕ್ಷೇತ್ರಕ್ಕೆ ಬರೋದಿತ್ತನೆ ಮೂಲು ತಿರ್ತದ ಒಂದು ಪದಗಳು ಅಪ್ಪಗ ಕಬಡ್ಡಿ ಈ ಮಸೂರು ಬಳಕೆ ಒಂದು ಕಂಗಕ್ಕೆ ಬರ್ತದೆ ಚಿತ್ರ ಒಂದು ಕಾರ್ಯಕ್ರಮ ಎಂಕಲ ಅಲ್ತಿರದೆ ಇಡೆಗೆ ಬರೋದಿತ್ತ ಕಾಂಡೆ ಬರ್ತದೆ ಬಯ್ಯ ಮುಟ್ಟ ಒಂದು ಮುಟ್ಟದ ತೀರ್ಥದ ಗ್ರೌಂಡ್ ಅವಂತದೆ ಇದ್ರ ಬಕ್ಕ ಸುಮಾರು ವರ್ಷದ್ದು ಈ ಕ್ಷೇತ್ರ ಬರ್ತದೆ. ಬಾರಿ ಪುರ್ಲದ ಒಂದು ಭಜನಾ ಮಂದಿರ ನಿರ್ಮಾಣ ಆಗ್ತದೆ.
ಯಾನು ಎಷ್ಟೋ ವರ್ಷದ ಇಂಚ ಪಣ್ಣೊಂದಿತ್ತೆ ಇನ್ನು ಕೊರ್ಲದ ಒಂಜಿ ಮಂದಿರ ಅವರು ಇನಿ ಅವು ಕನಸು ನನಸಾತಲು ಇದಕ್ಕೆ ಪೂರ ಅನುಗ್ರಹ ಆತ್ಮ ಮಾತ್ರ ಆರು ಮನಸ್ಸು ಮಲ್ತಿರನಾಂಡ ದಾರಾವು ಪಂಪನೇನು ಉದಾಹರಣೆ ನಮ್ಮ ಕನ್ನೇದುಡೆ ನಮ್ಮ ಇನ್ನು ತೋಂದು ನಮ್ಮ ಮಲ್ತ ಯಾನು ಮಲ್ತೆ ಪಂಪನ ದಾಲ ಇಚ್ಚಿ ನಮ್ಮ ಪಂಡಲ ದೇವರು ಖಂಡಿತ ಅನುಗ್ರಹ ಮಲ್ತಿರು ಪಂಚಾದು ಪಣಗ ಹೆಚ್ಚ ಪಾತ್ರೆ ರೂಪದಿ ಗೋಡೆನಾಥ ನನಗೆ ಮನ ಮುಟ್ಟಲೆಕ್ಕ ನಮ್ಮ ಮನಸ್ಸಿಗೆ ನಮ್ಮ ಎಂಚು ಉಪ್ಪೋಡು ಆ ರೀತಿ ಉಪ್ಪೋಡು ಜೋಕಲಿ ಆ ರೀತಿ ಬಲೆಪೋಡು ಬಂತನೇನು ಭಾರಿ ಕೊರಲೋಡು ಬಂದೆ ತನ್ನ ಬಂತನಾತೆ ನಮ್ಮ ಜೋಕಲೆಗೆ ಮೊದಲ ಮನೆಯ ಪಾಠ ಇಲ್ಲಡಿದು ಶುರುವಾವು ಜೋಕಲೆಗೆ ಇಲ್ಲದೆ ಪಾಠ ಶುರು ಮಾಡ್ತಾರೆ ನಾಡ ಇಂಥದ ಭವಿಷ್ಯತ್ತಿಗೆ ಜೋಕಲೆಗೆ ಹೆಡ್ಡೆ ಹಾಕಲು ಇದು ಖಂಡಿತ ನಾವು ಮಾತಿರಲ್ಲ ಯಾರು ಎನ್ನ ಪಂಪನೇನು ಹೊಡೆದು ನಮ್ಮ ಪಂಪನನ್ನು ನಮ್ಮ ಒಟ್ಟಿಗೆ ಇದ್ದದ್ದು ಮಾತೆಲ್ಲ ಒಗ್ಗಟ್ಟಾದ ಇಂಚಿನ ಕೆಲಸ ಮಾಡ್ತೀನಿ ನನಗೆ ದೇವರಿನ ಅನುಗ್ರಹ ಖಂಡಿತ ಒಂದು ಈ ಪರ್ತುಡು ನನಗೆ ಅವಕಾಶ ಕೊನ್ನ ಮಾತಾ ಶ್ರೀಕೃಷ್ಣ ಭಜನಾ ಮಂದಿರದ ಮಾತಾ ಸರ್ವ ಸದಸ್ಯರಿಗೆಲ್ಲ ಯಾನು ಚಿರನುಗುಣಿ ಆದ ಅಗಲಿಗೆ ನಮಸ್ಕಾರ ಮತ್ತೊಂದು ತೆಂಕರೆಡ್ಡು ಪಾತ್ರೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಿಕ್ಕಲಿಗೆ ಒಂದಿಸ ಒಂದು ದಯಮಂತ ಸೇರಿದ ಕೊಡುವ ವಿನಂತಿನ ಬಂಧುಗಳೇ ಧನ್ಯವಾದ ಸಮರ್ಪಣೆ ಆಗಿ ಕೂಡಲೇ ಅನ್ನ ಪ್ರಸಾದ ಸ್ವೀಕಾರ ಮತ್ತು ಪ್ರತಿಯೊರ್ಲ ಪೋಡು ಅಂಚನೆ 5 ಪಕ್ಕದ ಕಾರ್ಯಕ್ರಮಗಳ ನಿಖಲ ಪಾಲು ಪೋಡು ಮಾಡೋದಕ್ಕೆ ಏನೊಂದು ನಾನು ಹಾಕಿದ ಎತ್ತಿರಾಶಿ ಧನ್ಯವಾದ ಇನ್ನಿತ ಈ ಸಭೆದ ಧಾರ್ಮಿಕ ಉಪನ್ಯಾಸ ಮಂತ್ರಂಜಿನ ಎಂಕಲ್ನ ಗುರುಕುಲೈನ ಶ್ರೀಯುತ ಪುಂಡರಿಕಾಕ್ಷ ಯೋಗಾಚಾರ್ಯ ಬೆಲ್ಲೂರು ಮೇರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ನೆತ್ತಿಲ ಪದ ನೆತ್ತವತಿ ಹಿಡಿದು ತುಂಬ ಹೃದಯದ ಧನ್ಯವಾದವನ್ನು ಬಯಸೋದಿಲ್ಲ ಅಂಜನೆ ಇನ್ನಿತ ಈ ಸಭೆದ ಅಧ್ಯಕ್ಷತೆಯನ್ನು ವಹಿಸಿನಂಜಿನ ಶ್ರೀಯುತ ಬಾಬು ಶಾಸ್ತ್ರ ಕಿನ್ಯ ಅಧ್ಯಕ್ಷರು ಶ್ರೀ ಮಳರಾಯ ಜುಮಾರಿ ಭಂಡಾರ ದೈವಸ್ಥಾನ ಭಂಡಾರ ಮನೆ ಬೆಳ್ಳರಂಗಿ ಕಿನ್ಯ ಮೇರೆಗಳ ತುಂಬ ಹೃದಯದ ಮೇರೆ ಮಂದಿರ ನಿರ್ಮಾಣಗಳ ಒಂಜಾತು ಸಹಾಯ ಮಾಡ್ತಾರೆ ಮೇರೆಲ್ಲ ಈ ಸಂದರ್ಭಗಳು ತುಂಬ ಹೃದಯದ ಧನ್ಯವಾದ ಅರ್ಪಣೆ ಮಾಡ್ತಂದ ಅಂಚನೆ ನಮಕ್ ಈ ಮಂದಿರ ನಿರ್ಮಾಣವು ಮಾತರಿಗಿದ ಸಹಕಾರ ಕೊರ್ನಾರು ಈ ಪಂಚಾಯತದ ಅಧ್ಯಕ್ಷರಾಯನ ಕೆ ಶೈಲಜಾ ಶೆಟ್ಟಿ ಮೇರೆಲ್ಲ ಶ್ರೀಮತಿ ಶೈಲಜಾ ಶೆಟ್ಟಿ ಮೋರ್ಲ ಮೇರೆಲ್ಲ ಈ ಸಂದರ್ಭಗಳು ಮೇರೆಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತಂದ ಅಂಜನೆ ಬೊಪ್ಪಂಜಿ ನಮ್ಮೊಟ್ಟಿಗೆ ಪುನಃ ಅತಿಥಿ ಅಂಜನೆ ನಮ್ಮ ಮಲ್ಲ ರಾಣಿ ನಮ್ಮೊಟ್ಟಿಗೆ ಪ್ರತಿ ಕಾರ್ಯಕ್ರಮಗಳ ಮಾತಾಡಿದ ಸಹಕಾರ ಕೊರ್ಪುಣಾರು ಶ್ರೀಯುತ ನಮ್ಮ ಊರದ ಒಂದು ಉದ್ಯಮಿ ಶ್ರೀಯುತ ಭಾಸ್ಕರ ಪೂಜಾರಿ ದೊಡ್ಡಗುರಿ ನೆತ್ತಿಲ ಮೇರೆಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುವ ಸಮಿತಿದ ವತಿಯಿಂದ ಅರ್ಪಣೆ ಮಾಡ್ತದೆ ಅಂಜನೆ ಬೊಪ್ಪರಿ ನಮ್ಮೊಟ್ಟಿಗೆ ಪುನಃ ಶ್ರೀಯುತ ಸುರೇಶ್ ಚೌಟ ಕಕ್ಕೆ ಮಜಾಲು ಮೇರೆ ಅಧ್ಯಕ್ಷರು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಮೇರೆಗಳ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತದೆ ಅಂಜನೆ ಪ್ರಪಂಚ ಪುಣಾರು ನಮ್ಮ ಹಿರಿಯರು ತುಂಬ ಈ ಸಮಿತಿಗೆ ಒಂಜಾತು ಕೆಲಸ ಮಾಡಿದಾರು ಶ್ರೀಯುತ ಗಡಿ ಪ್ರಧಾನಿಯರು ಶ್ರೀಯುತ ಹನ್ನಪ್ಪ ಹರವಾಲ್ ಪ್ರಭಾಕರ್ ರೈ ನೆತ್ತಿಲ ಕೋಡಿಮನೆ ಶ್ರೀ ಕಾಂತೇರಿ ತುಮಾವತಿ ದೈವಸ್ಥಾನ ಸುರತ್ಕಲ್ ಕಿಡ್ಯ ನೆತ್ತ ಗಡಿ ಪ್ರಧಾನಿಯರು ಬೇರೆಗೆ ತುಂಬ ಹೃದಯದ ಧನ್ಯವಾದವನ್ನು ಸಮಿತಿ ವತಿಯಿಂದ ಅರ್ಪಣೆ ಮಾಡ್ತದೆ ಒಬ್ಬರಿ ಹಿರಿಯರು ಸಮಿತಿದ ಸ್ಥಾಪನೆ ನಡೆದಿಂಚ ಈ ಸಮಿತಿದ ಒಟ್ಟಿಗೆ ದಿನಾರು ಶ್ರೀಯುತ ಕೆ ಸೀನಶೆಟ್ಟಿ ನಮ್ಮ ಬೇರೆ ಗೌರವಾಧ್ಯಕ್ಷರು ಬೇರೆ ಈ ಸಂದರ್ಭಗಳು ಬೇರೆ ಸಮಿತಿದ ವತಿಯಿಂದ ಆರ್ಥಿಕವಾಗಿ ಸ್ವಾಗತ ವಹಿಸಿದ್ದಾರೆ ಈ ಮಂದಿರ ನಿರ್ಮಾಣದೊಟ್ಟಿಗೆ ಪೂರ್ಣವಾದ ಕೆಲಸ ಮಾಡಿದ ಶ್ರೀಯುತ ಶೇಖರ ಮಾರ್ಲ ಶಾಂತಿಗಡದ ಗೊತ್ತು ಬೇರೆ ನಮ್ಮ ಸಮಿತಿದ ಅಧ್ಯಕ್ಷರು ಬೇರೆಗಳ ತುಂಬ ಹೃದಯದ ಧನ್ಯವಾದವನ್ನು ಬಯಸಿದ್ದಾರೆ ಅಂಜನೆ ಈ ಸಮಯ ಮೀನುಗಳ ತಾಳ್ಮೆಡಿಗೆ ಎಂದು ಸಹಕಾರ ಕೊರಂಜಿನ ಮಾತಾ ಭಗವದ್ ಭಕ್ತರಿಗಳ ತುಂಬ ಹೃದಯದ ಧನ್ಯವಾದ ವಹಿಸುವುದಿಲ್ಲ ಅಂಜನೆ ಮಂದಿರ ನಿರ್ಮಾಣಗಾದಪ್ಪು ಈ ಕಾರ್ಯಕ್ರಮಗಾದಪ್ಪು ತನು ಮನ ಧನ ಸಹಾಯ ಕೊರ್ನ ಮಾತೆಗಳ ಧನ್ಯವಾದ ಸಮರ್ಪಣೆ ಮಾಡುವುದಿಲ್ಲ ಇನಿ ಬಯ್ಯಗೆ ಮುಲ್ಪ ಭಜನಾ ಯಜ್ಞ ನಡೆಪೆನುಂಡು ಶ್ರೀಯುತ ಕೊಂಡೆಯೂರು ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇಲ್ಲ ದಿವ್ಯ ಹಸ್ತೋಡು ದೀಪ ಬೆಳಗಿಸಾದು ನಿರಂತರವಾದ ಒಂಜಿ ವಾರದ ಕಾಲ ಎಲ್ಲಂಜಿ ಮಂಗಲೋತ್ಸವಗೂ ಒಡಿಯೂರು ಗುರುದೇವಾನಂದ ಸ್ವಾಮಿನ ಉಪಸ್ಥಿತಿ ಭಜನೆ ಮಂಗಲೋತ್ಸವ ಎರಡು ಈ ಪೂರ ಕಾರ್ಯಕ್ರಮಗಳು ಈ ಊರದ ಪರ ಊರದ ಬಂಧುಗಳು ಭತ್ತದ ಸೇರೋಡೊಂದು ಕೇನೋಣ ಇನ್ನು ಬಯ್ಯಡ್ 5 ಗಂಟೆಗೆ ಕೊಂಡೆಯೂರು ಸ್ವಾಮಿಲು ಕೆದಂಬಾಡಿ
ಜಂಕ್ಷನ್ ಬರೆಯರೊಳ್ಳರು ಅಲ್ತು ಶ್ರೀ ರಕ್ತೇಶ್ವರಿ ಭಜನಾ ಮಂಡಳಿ ಮಂಟಪದವು ಮೆಗಲ್ನ ಜೋಕಲ್ನ ಪುನೀತ ಭಜನದೊಟ್ಟಿಗೆ ಮೆರವಣಿಗೆ ಈ ಮಂದಿರಗಳೇ ತಂದು ಬರೋಲ್ಲ ಈ ಊರದ ಮಾತಾ ಸಮಾಜ ಬಾಂಧವರು ಈ ಕಾರ್ಯಕ್ರಮಗಳು ಒಟ್ಟಿಗೆ ಕೊಡಲು ವಿನಂತಿ ಮಾಡೋದಲ್ಲ. ಈ ಸಭೆನ ಮೀಡಿಯಾಗೆ ಮುಕ್ತಾಯ ಮಾಡುವ. ಧನ್ಯವಾದ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ ಚಂದ್ರಾಶ್ ಸರ್ಪಡೇಲ್ ಮೇರೆಗೆ ತುಂಬ ಹೃದಯದ ಧನ್ಯವಾದ ಅರ್ಪಣೆ ಮಾಡುತ್ತದೆ. ಗೌರವಿಸೋದು ಕೇಳಿಲ್ಲ.